ದೇವಸ್ಥಾನದ ಸ್ಥಳದಲ್ಲಿ ವಾಸಿಸುತ್ತಿರುವಂಥ ಜನ ನಾವು. ನಮಗೆ ದೇವಸ್ಥಾನದವರು ಮನೆಯನ್ನು ಕೊಟ್ಟಿರುವುದು ಅಥವಾ ಸ್ಥಳವನ್ನು ಕೊಟ್ಟಿರುವಂಥವರು ಉಂಬಳಿಯಾಗಿ ಕೊಟ್ಟಂಥದ್ದು. ಮನೆಯನ್ನು ನಿರ್ಮಾಣ ಮಾಡಿದಂಥವರು ನಾವು. ಇವತ್ತು ಬೆಳಿಗ್ಗೆ ಕೂಡ ನನ್ನ ಹೆಂಡತಿ ಅಲ್ಲಿ ಗುಡಿಸುವ ಕೆಲಸಕ್ಕೆ ಹೋಗ್ತಾರೆ. ಹೇಳಿದರೆ ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಮನೆಯನ್ನು ಹುಡಿ ಮಾಡ್ತೇವೆ, ಪೊಲೀಸ್ ಕೊಂಡು ಬರ್ತೇವೆ ಅಂತ ಹೇಳುವಂಥ ಬೆದರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮಾಸ್ಟರ್ ಪ್ಲಾನ್ ಆಗಬೇಕಂತ ಆಗಿದ್ದರೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಅನುಮೋದನೆಯನ್ನು ಪಡ್ಕೊಳ್ಬೇಕು. ಅದು ಯಾವುದಾಗಲಿಲ್ಲ. ಎಂಡಮೆಂಟ್ನ ವಿಚಾರವೇ ಗೊತ್ತಿಲ್ಲ. ಏನಾದ್ರು ಎಬ್ಬಿಸಲಿಕ್ಕೆ ಅಥವಾ ನೋಟಿಸ್ ಕೊಡಬೇಕು, ಅದು ಏನು ಇದ್ದರೂ ಕೂಡ ಅದಕ್ಕೆ ಎಂಡಮೆಂಟ್ ಸಂಬಂಧಪಟ್ಟಂತೆ ನಮ್ಮ ಇನ್ನೊಂದು ಮುಖವನ್ನು ನೀವು ನೋಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಶ್ವರ ಭಟ್ರು ಬೇರೆ ಬೇರೆ ಅಲ್ಲಿ ಕಳೆದ 50 ವರ್ಷಗಳಿಂದ ಬಹಳ ಹತ್ತಿರದಿಂದ ಬಲ್ಲವನ. ಹಿಂದೂಗಳ ಮೇಲೆ ಹಿಂದೂಗಳ ದೌರ್ಜನ್ಯ ನಡೀತಾ ಇದೆ. ಇದು ಸರಿಯಲ್ಲ. ಸುಮಾರು 4 ತಲೆಮಾರುಗಳಿಂದ ಈ ಮನೆಯಲ್ಲಿ ನಾವು ವಾಸವಿದ್ದೇವೆ. ಸುಮಾರು 100 ವರ್ಷದಿಂದ ಅದಕ್ಕೆ ತೆರಿಗೆಯನ್ನು ಕಟ್ಟುತ್ತಾ ಇದ್ದೇವೆ. ನಾವು ಇವತ್ತು ನಾವು ಮನೆಯಲ್ಲಿದ್ದೇವೆ. ನಮ್ಗೆ ಒಂದು ಮನೆ ಇಲ್ಲ, ಸಾಧಾರಣ 2-3 ಮನೆ ಇರ್ಬೋದು, ನಮಗಿಲ್ಲ. ಈ ಸಾಧನೆ ನಾವು ಬೀದರ್ ಇರ್ಬೇಕಾ? ನಿಮಗೆ ಭೀತಿ ಆಗ್ತದೆ, ಹೌದಲ್ವಾ? ಭೀತಿ ಆಗೋದು ಹೌದಲ್ವಾ? ನೀವು ಮಾತಾಡುವಾಗ ಅಧಿಕಾರ ಮಾತಾಡಬೇಡಿ. ಪ್ರಸ್ತಾಪ ನಿಮ್ದ ಮಾತಾಡುವಾಗ ಸ್ವಲ್ಪ ವಾಯ್ಸ್ ಚೆನ್ನಾಗಿದೆ ಅಂತ ಒಟ್ಟೆ ಮಾತಾಡೋದಲ್ಲ. ಹತ್ತೂರ ಒಡೆಯ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ, ಅಂದರೆ ದೇವಸ್ಥಾನದ ಸ್ಥಳದಲ್ಲಿ ವಾಸಿಸುತ್ತಿರುವಂಥ ಜನ ನಾವು. ಇವರು ಲಾಯರ್ ವಿಜಯ ರಾಘವೇಂದ್ರ ಅಂತ. ಇವರಲ್ಲಿ ವಾಸ ಮಾಡುವಂಥವರು ವಿಜಯ ರಾಘವೇಂದ್ರ ಲಾಯರ್. ಇವರು ರಾಜಾರಾಮ್ ಭಟ್ರು ಅಂತೇಳಿ ದೇವಸ್ಥಾನದ ಸ್ಥಳದಲ್ಲೇ ಇರುವಂಥವರು. ನಾನು ರಾಜೇಶ್ ಬನ್ನೂರು ಅಂತ, ಆ ಸ್ಥಳದಲ್ಲಿ ವಾಸ ಮಾಡುವವರು. ಇವರು ಪ್ರಸನ್ನ ಅಂತ, ಪ್ರಿನ್ಸಿಪಾಲರು ಆಯುರ್ವೇದಿಕ್ ಕಾಲೇಜು ಕುಂದಾಪುರ ಇಲ್ಲಿ. ಅವರು ವಸಂತಿ ರಾಜಾರಾಮ್ ಭಟ್ರು ಅಂತೇಳಿ ನಮ್ಮ ಮನೆ ಆ ಕಡೆ ಮನೆಯವರು. ಮತ್ತು ನಮ್ಮೊಟ್ಟಿಗೆ ಅವರು ಮನೆಯವರು ಇದ್ದಾರೆ ಬೇರೆ ಅಲ್ಲ. ಇವರು ಮತ್ತು ಇವರು ಒಂದು ಮನೆಯವರು, ಇವರೊಂದು ಮನೆಯವರು. ಕೆಲವರೆಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ಬರಲಿಕ್ಕೆ ಆಗಲಿಲ್ಲ. ಮೂರು ಮನೆ. ಹಾಂ, ನಮ್ಮದು ಸೇರಿಸಿ. ಹಾಂ, ಒಳ್ಳವರು ಎರಡು ಮನೆ, ಎರಡನೇ ಮನೆ, ರಾಜಾರಾಮ್ ಭಟ್ರು 3ನೇ ಮನೆ. ಇನ್ನೆರಡು ಮನೆಯವರು ಬರಲಿಕ್ಕೆ, ಅವರು ಬೇರೆ ಇನ್ನು 3 ಮನೆಯವರು ಬರಲಿಕ್ಕೆ ಉಂಟು ಅಣ್ಣ. ಇನ್ನು 3 ಮನೆಯವರು ಇದ್ದಾರೆ, ಅವರು ಬೇರೆ ಕಾರ್ಯಕ್ರಮ ಊರಲ್ಲಿಲ್ಲ, ಬರಬೇಕಷ್ಟೇ. ಒಟ್ಟು 6 ಮನೆ ನೋಡಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ವಾಸ ಮಾಡುವಂಥ ನಾವು. ನಮಗೆ ದೇವಸ್ಥಾನದವರು ಮನೆಯನ್ನು ಕೊಟ್ಟಿರುವುದು ಅಥವಾ ಸ್ಥಳವನ್ನು ಕೊಟ್ಟಿರುವಂಥವರು ಉಂಬಳಿಯಾಗಿ ಕೊಟ್ಟಂಥದ್ದು. ಉಂಬಳಿ ಅಂದರೆ ನಾವಲ್ಲಿ ಚಾಕರಿ ಇರೋದ ಕಾರಣ ಕೆಲಸ ಮಾಡಲಿಕ್ಕೋಸ್ಕರ ನಮಗೆ ಕೊಟ್ಟಂಥ ಮನೆ, ಇದು ಜಾಗ. ಆ ಜಾಗದಲ್ಲಿ ಆ ಮನೆಯನ್ನು ನಿರ್ಮಾಣ ಮಾಡಿದಂಥವರು ನಾವು. ಮನೆಯನ್ನು ನಿರ್ಮಾಣ ಮಾಡಿ ದೇವಸ್ಥಾನದಲ್ಲಿ, ಈಗ ಉದಾಹರಣೆಗೆ ನಮ್ಮ ಮನೆಯಿಂದ ಇವತ್ತು ಬೆಳಿಗ್ಗೆ ಕೂಡ ನನ್ನ ಹೆಂಡತಿ ಅಲ್ಲಿ ಗುಡಿಸುವ ಕೆಲಸಕ್ಕೆ ಹೋಗ್ತಾರೆ. ಅದು ಮಳೆಗಾಲ ಇರ್ಬೋದು, ಬೇಸಿಗೆ ಇರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಜಾತ್ರೆ ಇರ್ಬೋದು, ಯಾವುದೇ ಇದ್ದರೂ ಕೂಡ ಡೈಲಿ ಬೆಳಿಗ್ಗೆ 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಗುಡಿಸಲಿಕ್ಕೆ ಬರುವ ಕಾರಣ ನಮಗೆ ಖಾಲಿ ಜಾಗವನ್ನು ಕೊಟ್ಟಿದ್ದಾರೆ. ನಮ್ಮ ಮನೆ ಕಟ್ಟು ವಾಸ ಮಾಡ್ತಾಯಿದ್ದೇವೆ. ಇವರು ಹಾಗೆ ನಮ್ಮ ಕೆಲವರಲ್ಲಿದ್ದವರೆಲ್ಲ ಹಾಗೆ. ಈಗ ಕೆಲವರು ಕೆಲಸವನ್ನು ಬಿಟ್ಟಿದ್ದಾರೆ, ಯಾಕಂದರೆ ಕಾಲ ಬದಲಾವಣೆ ಆಗಿ ಬಿಟ್ಟಿದ್ದಾರೆ. ನಾವು ಇನ್ನೂ ಬಿಡುವಂಥ ಕೆಲಸ ಮಾಡಲಿಲ್ಲ. ಹೀಗಿರುವಾಗ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಂತೋಷ ವಿಚಾರ. ದೇವಸ್ಥಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಮ್ಮದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ನಾವು ಏನಲ್ಲಿ ವಾಸ ಮಾಡಿಕೊಂಡು ಇಷ್ಟು ವರ್ಷದಿಂದ ಇದ್ದೇವೆ, ನಮಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟು ಕೂಡ ಹೇಳಿದ್ದೇನಂತ ಕೇಳಿದರೆ, ಅನಾಧಿಕೃತವಾಗಿ ಯಾರು ಕೂತ್ಕೊಂಡಿದ್ದರೂ ಕೂಡ ಅವರನ್ನು ಎಬ್ಬಿಸುವಾಗ ಸಂಬಂಧಪಟ್ಟಂಥ ಕಾನೂನನ್ನು ಜಾರಿ ಮಾಡಬೇಕೆಂಬುದು ಸ್ಪಷ್ಟ ನಿರ್ದೇಶನ ಇದೆ. ಇದು ಹೇಗಂತ ಕೇಳಿದರೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಮನೆಯನ್ನು ಹುಡಿ ಮಾಡ್ತೇವೆ, ಪೊಲೀಸ್ ಕೊಂಡು ಬರ್ತೇವೆ ಅಂತ ಹೇಳುವಂಥ ಬೆದರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ನಾವು ಬಗ್ಗುವವರಂತಲ್ಲ. ಹಾಗಂತೇಳಿ ದೇವಸ್ಥಾನದ ಅಭಿವೃದ್ಧಿಗೆ ಅಭ್ಯಂತರ ಇಲ್ಲ. ನಮ್ಮ ಡಿಮಾಂಡ್ ಏನಂತ ಕೇಳಿದರೆ, ನೀವು ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಮ್ಮದು ಪ್ರೋತ್ಸಾಹ ಇದೆ, ನಮ್ಮದು ಸಹಕಾರ ಇದೆ. ಆದರೆ ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾದರೂ ಕಾನೂನು ಪ್ರಕಾರ ಸರಿ ಇದೆ. ನಾವು ಎಂಡೋಮೆಂಟಿನಲ್ಲಿ ಕೇಳಿದರೆ ಎಂಡೋಮೆಂಟ್ನವ್ರು ಹೇಳ್ತಾರೆ ನಮಗೂ ಅದಕ್ಕೆ ಯಾವ ಸಂಬಂಧಗಳು ಇಲ್ಲ ಅಂತ. ಅಂದರೆ ಎಂಡೋಮೆಂಟ್ ಆಗಲಿಲ್ಲ. ಇವರು ಹೇಳ್ತಾರೆ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಅಂತೇಳಿ. ಮಾಸ್ಟರ್ ಪ್ಲ್ಯಾನ್ ಆಗಬೇಕಂತಾಗಿದ್ದರೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಅನುಮೋದನೆಯನ್ನು ಪಡ್ಕೊಳ್ಬೇಕು. ಅದು ಯಾವುದಾಗಲಿಲ್ಲ. ಎಂಡೋಮೆಂಟ್ನ ವಿಚಾರವೇ ಗೊತ್ತಿಲ್ಲ. ನಮ್ಮನ್ನು ಏನಾದರೂ ಎಬ್ಬಿಸಲಿಕ್ಕೆ ಅಥವಾ ನೋಟಿಸ್ ಕೊಡಬೇಕು, ಅದು ಏನು ಇದ್ದರೂ ಕೂಡ ಅದಕ್ಕೆ ಎಂಡೋಮೆಂಟ್ ಸಂಬಂಧಪಟ್ಟಂತೆ ಯಾವುದೇ ಕಮಿಟಿಯವರಲ್ಲ. ನಿಮಗೆ ಗೊತ್ತಿರ್ಬೋದು, ಅದು ನಾನು ಅದನ್ನು ಪುನಃ ಹೇಳುವಂಥ ಕೆಲಸವನ್ನು ಮಾಡ್ತೇನೆ. ಯಾವುದೇ ಕಾರಣಕ್ಕೆ ಹಾಗೆ ಅಲ್ಲ. ಎಂಡೋಮೆಂಟ್ನವ್ರು ಕೊಡಬೇಕು. ಅದೊಂದು ಎಕ್ಸಿಕ್ಯೂಟಿವ್ ಆಫೀಸರ್ ಪುತ್ರಗಳಿದ್ದಾರೆ, ಮತ್ತು ದೇವಸ್ಥಾನದ ಮ್ಯಾನೇಜರ್ ಇದ್ದಾರೆ. ಅವರ ಮುಖಾಂತರ ಬಂದರೆ ಅದಕ್ಕೆ ಅಧಿಕೃತ ಅಂತ ಹೇಳ್ಬೋದು.
ಉದಾಹರಣೆಗೆ ಪೊಲೀಸ್ ಫೋರ್ಸಿನಿಂದ ತಂದು ಮನೆಯನ್ನು ಉಡಿ ಮಾಡ್ತೇವೆ, ತೆಗಿತೇವೆ, ನಮ್ಮ ಇನ್ನೊಂದು ಮುಖವನ್ನು ನೀವು ನೋಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಹೇಳಿಲ್ಲ, ಬಾಕಿಯವರಿಗೆ ಹೇಳಿದ್ದಾರೆ. ಹೇಳಿದ್ರು ಸಂಬಂಧಪಟ್ಟಂತೆ ಇಲಾಖೆ ದೇವಸ್ಥಾನದವರು. ವ್ಯಕ್ತಿ ಯಾರಂತ ನಮಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರ್ಬೋದು ಯಾರು ಅಂತ ಹೇಳಿ. ಅಲ್ಲ ನಾನು ಈಗ ಹೇಳುವುದನ್ನು ಕೇಳಿದವರು, ನಾವು ಯಾರ ಹೆಸರನ್ನು ಹೇಳಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಅದು ಹೇಳಿ ಈಶ್ವರ ಭಟ್ರು, ಬೇರೆ ಯಾರು ಅಧ್ಯಕ್ಷರು ನನ್ನ ಇನ್ನೊಂದು ಮುಖ ನೋಡಲಿಲ್ಲ ಅಂತೇಳಿ. ನಾವು ದೇವಸ್ಥಾನದಲ್ಲಿ ಕಳೆದ 50 ವರ್ಷಗಳಿಂದ ಬಹಳ ಹತ್ತಿರದಿಂದ ಬಲ್ಲವನು ನಾನು. ದೇವಸ್ಥಾನದಲ್ಲಿ ತುಂಬ ಜನ ಮ್ಯಾನೇಜ್ಮೆಂಟ್ನವರು ಮಾಡಿದ್ದಾರೆ. ಉದಾಹರಣೆ ನಿಮಗೆ ಗೊತ್ತಿರ್ಬೋದು, DK ಹೆಬ್ಬಾರ್ ಅಂತ ಇದ್ದರು ದೇವಸ್ಥಾನದಲ್ಲಿ. DK ಹೆಬ್ಬಾರಿಗೆ ಮಾಲಿಂಗೇಶ್ವರ ದೇವರು ಅಂತೇಳಿ ಹೆಸರಿತ್ತು. ಕೊನೆಗೇನಾದರು ಇದನ್ನೆಲ್ಲ ಕಳ್ಕೊಂಡು ಏನಿಲ್ಲದಾಗೆ. ಅಂದರೆ ಮಾಲಿಂಗೇಶ್ವರ ದೇವರು ಅದು ಬೆಂಕಿದ್ದಾಗೆ. ಮಾಲಿಂಗೇಶ್ವರನೇ ನಾನು ಅಂತಲ್ಲ, ಮಾಲಿಂಗೇಶ್ವರ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮೆಡ್ರಾಸ್ ಎಂಡೋಮೆಂಟ್ ಆ್ಯಕ್ಟ್ ಪ್ರಕಾರ 51ನೇ ಸೆಕ್ಷನ್ ಪ್ರಕಾರ ಮಾಲಿಂಗೇಶ್ವರ ದೇವರು ಇರ್ಬೋದು, ನಾವು ನಂಬುವಂಥ ಯಾವುದೇ ದೇವರುಗಳು, ಇದು ಎಲ್ಲವೂ ಕೂಡ ಮೈನಾರಿಟಿಯಲ್ಲಿ ಬರ್ತದೆ. ಮೈನಾರಿಟಿಯಲ್ಲಿ ಯಾಕೆ ಬರ್ತದೆ ಅಂತ ಕೇಳಿದರೆ, ಯಾವುದೇ ಕಾರಣಕ್ಕೂ ದೇವರಿಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. ನನಗೆ ಇಂಥದ್ದು ಬೇಕು, ಅದನ್ನು ಕೊಡು, ಇದನ್ನು ಕೊಡು. ಅದಕ್ಕೋಸ್ಕರ ನಮ್ಮನ್ನು ನೇಮಕ ಮಾಡಿದ್ದು. ಅದನ್ನು ದೌರ್ಜನ್ಯ ಮಾಡಲಿಕ್ಕೆ, ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಅಲ್ಲ, ಈ ವಿಚಾರಕ್ಕೋಸ್ಕರ. ಅದಕ್ಕೆ ನಾನು ಹೇಳಿದೆ, ನಮ್ಮ ಮ್ಯಾನೇಜ್ಮೆಂಟ್ ಮಾಡುವುದಕ್ಕೆ ಕೆಲಸಕ್ಕೆ ನಮ್ಮದು ಪ್ರೋತ್ಸಾಹ ಇಲ್ಲ ಅಂತಲ್ಲ, ಆದರೆ ನಮಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕಂದ್ರೆ ನಾವು ಕೇಳಿಕೊಳ್ಳುವಂಥದ್ದು. ಈಗಾಗಲೇ ಸಂಬಂಧಪಟ್ಟಂಥ ವಿಶ್ವ ಪರಿಷತ್ತಿಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮತ್ತು ಬಜರಂಗ ದಳ ಇತ್ಯಾದಿ ಎಲ್ಲ ನಾವು ದೂರನ್ನು ಕೊಟ್ಟಿದ್ದೇವೆ. ಹಿಂದೂಗಳ ಮೇಲೆ ಹಿಂದೂಗಳ ದೌರ್ಜನ್ಯ ನಡೀತಾ ಇದೆ, ಇದು ಸರಿಯಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಅದರ ಬಗ್ಗೆ ಮುಂದಕ್ಕೆ ನೋಡುವಂಥ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ, ಎಲ್ಲ ಮನವಿಯನ್ನು ಕೊಟ್ಟಾಗೆ. ನಾವು ಈಗಲೂ ಚಾಕರಿ ಮಾಡಿ ಯಾವುದೇ ಕಾರಣಕ್ಕೆ ಬಿಡುವಂಥ ವಿಚಾರಗಳಿಲ್ಲ. ಅದು ನಮಗೆ ಎಲ್ಲಿ ತನಕ ಉಂಟಾದ ಮಾಲಿಂಗೇಶ್ವರ ಪ್ರಸಾದ, ಅದನ್ನು ಸ್ವೀಕಾರಗಳು ಮಾಡ್ತೇವೆ. ಮುಂದಿನ ಕೆಲವು ವಿಚಾರಗಳನ್ನು ಸಂಬಂಧಪಟ್ಟಂತೆ ನಮ್ಮ ಡಾಕ್ಟರ್ ಹೇಳ್ತಾರೆ. ಒಂದು ಸಣ್ಣ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಖರ್ಚಿದೆ ನಿಮಗೆ ಗೊತ್ತಿದೆ. ಆದರೆ ಪೊಲೀಸ್ ಬಂದು ತೆಗಿಲಿಕ್ಕೆ ಎಷ್ಟು ಬೇಕಾದ್ದು? 4 ಗಂಟೆ ಬೇಕಾದ್ದು. ಅದಕ್ಕೋಸ್ಕರ ನಾವೇನು ಹೇಳಿದ್ರೆ, ನಮಗೆ ಆ ಮನೆಯಿಂದ ಖರ್ಚನ್ನು ಕೊಡಿ, ಅಥವಾ ದೇವಸ್ಥಾನದಲ್ಲಿ ಬೇಕಾದಷ್ಟು ಜಾಗಗಳಿದೆ ಬೇರೆ ಬೇರೆ ಕಡೆಗಳಲ್ಲಿ, ಅಲ್ಲಿ ನಮಗೆ ಏನಾದರೂ ಇದು ಕೊಡಿ, ಅಥವಾ ಏನೋ ದೊಡ್ಡ ಫ್ಲ್ಯಾಟ್ ಮಾಡ್ತಾರಂತೆ, ಆ ಫ್ಲ್ಯಾಟ್ನಲ್ಲಿ ಸ್ಥಳಾವಕಾಶ ಕೊಡಲಿಕ್ಕೆ ಅವಕಾಶಗಳಿದ್ದಾರೆ, ಕೊಡ್ಬೋದಲ್ಲ. ಅದನ್ನು ಬಿಟ್ಟು ಏನಿಲ್ಲ ನೀವು ಹೋಗಿ ಅಂತ ಕೇಳಿದರೆ, ನಾವು ಇವತ್ತು ನಿನ್ನೆ ಬಂದವರಲ್ಲ, ನಾನು ಅಲ್ಲಿ ಬರ್ತೀಯ ನೋಡಿ. ಸುಮಾರು 800 ವರ್ಷಗಳಿಂದ ಬಂಗಾರತನ ಕಾಲದಿಂದ ಇದು ಈ ಕಾರ್ಯಕ್ರಮಗಳು ನಡೀತಾ ಇದ್ದದ್ದು. ಅದು ಮಡಿವಾಳ ಇರ್ಬೋದು, ದೇವರಿಗೆ ಹೂ ಕೊಡುವನು ಇರ್ಬೋದು, ಅಥವಾ ಎಣ್ಣೆ ಕೊಡುವನು ಇರ್ಬೋದು, ಅಥವಾ ಬಸವನ ಇರ್ಬೋದು, ಎಲ್ಲ ಆ ಟೈಮ್ನಲ್ಲಿ ನಡ್ಕೊಂಡು ಅದರ ಒಂದೊಂದು ಪರಂಪರೆಗಳಾಗಿ ಈಗ ಬಂದು ಇಲ್ಲಿ ತನಕ ಮುಟ್ಟಿದೆ. ಇದು ಈಗ ಬಂದಂಥ ವಿಚಾರಗಳು. ನೋಟಿಸ್ ಕೊಡಲಿಲ್ಲ, ಕಾನೂನು ಪ್ರಕಾರ ನೋಟಿಸ್ ಕೊಡಬೇಡ. ಅದೇ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದು, ಒಬ್ಬ ಗೂಢಾಂಗಡಿಯವನಿದ್ದರೂ ಕೂಡ ಅವನಿಗೆ ನೋಟಿಸ್ ಕೊಡಬೇಕು ಅಂತ. ಇದೇ ನೋಟಿಸ್ನ ವಿಚಾರವನ್ನು ಆದಿತ್ಯನಾಥ್ ಯೋಗಿ ಕೂಡ ಮೊನ್ನೆ ಪುನರುಚ್ಚರಿಸಿದ್ದಾರೆ ಸುಪ್ರೀಂ ಕೋರ್ಟ್. ನಿಮಗೆ ಗೊತ್ತಿರೋ ಪತ್ರಿಕೆಗಳು ನೋಡಿರ್ಬೋದು ನೀವು, ಹೇಳಿದ್ದಾರೆ ಹಾಗೆಲ್ಲ ತೆಗೆಯುವಂಥ ಕ್ರಮ ಇಲ್ಲ, ನೋಟಿಸ್ ಕೊಟ್ಟು ಅದಕ್ಕೆ ಕಾನೂನು ಪ್ರಕಾರವೇ ಹೋಗಬೇಕು, ಅನಾಥರೈಸಿ ಕೂತ್ಕೊಂಡಿದ್ದರೂ ಕೂಡ ಅದನ್ನು ಮಾಡಬೇಕು ಅಂತ. ಅದಿಲ್ಲದೆ ಏಕಾಏಕಿ ಹೇಳಿ ಎಂಥದ್ದು ಅರ್ಥ ಇಲ್ವ ಅದಕ್ಕೆ. ಜಾಗ ದೇವಸ್ಥಾನದ ಹೆಸರಲ್ಲಿದೆ, ಮನೆ ನಮ್ಮ ಹೆಸರಲ್ಲಿದೆ, ಈಗ ಎಲ್ಲ ಅವರ ಮನೆ ಹೆಸರಲ್ಲಿದೆ, ಎಲ್ಲ ತೆಗೆ ಕಟ್ಟಿ ನಗರಸಭೆ ಕಟ್ಟಿದೆ, ಎಲ್ಲ ಉಂಟು, ದಾಖಲೆಗಳಿದೆ. ಯಾರು ಮನೆಯನ್ನು ಬಾಡಿಗೆ ಕೊಟ್ಟದಲ್ಲ, ಮನೆ ಯಾವುದು ಅದು ಯಾವಾಗ ನಾವು ವಿಷಯ. ನಮ್ಮ ಮನೆಗೆ ಸಹ 150 ವರ್ಷ ಆಗಿರ್ಬೋದು. ಮಣ್ಣಿನ ಗೋಡೆ, 2.5 ಫೀಟ್ ಆಗಲದ ಇದು ಉಂಟು, ಎಂಥದ್ದು ಗೋಡೆ, ಮಣ್ಣಿನ ಗೋಡೆ. ಯಾವ ಇದೆಲ್ಲ ಆಗಿನ ಇದು ಹೇಗಿತ್ತು ಯಾರಿಗೆ ಗೊತ್ತು. ಹೌದು, ಹೇಳಿದ್ದೇವಲ್ಲ ನಾವು ಇಷ್ಟು ವರ್ಷಗಳ ದೇವಸ್ಥಾನ ನಮಗೆ ಸುಮ್ಮನೆ ಕೊಟ್ಟದ್ದಲ್ಲ, ದೇವಸ್ಥಾನದಿಂದ ಉಂಬಳಿ ಕೊಟ್ಟಿರುವಂಥದ್ದು. ಯಾವುದು ಉಂಬಳಿ ಕೂಡ ನಮಗೆ ಈ ಟ್ಯಾಕ್ಸಿಗೆ ತಗೊಳ್ಳೋದು ಹೇಗೆ, ಅವರು ನಮ್ಮ ಬಾಡಿಗೆ ತಗೊಳ್ಳೋದು ಹೇಗೆ, ಅದೇ ದಾಖಲೆ ಅವರು. ಸುಮಾರು 1920ನೇ ಇಸ್ವಿಯಿಂದ ನಮ್ಮ ಮನೆಯಲ್ಲಿ ನಮ್ಮ ಮುತ್ತಜ್ಜಾದ ವಿಷ್ಣಯ್ಯ ಹೊಳ್ಳ, ಅದರ ನಂತರ ಜ್ಯೋತಿಷಿ ಗಣಪತಿ ವಿಷ್ಣು ಹೊಳ್ಳ, ಅದರ ನಂತರ ನನ್ನ ತಾಯಿ ಜಯಶ್ರೀ ಒಂದು ಜ್ಯೋತಿಷಿ, ಅದರ ನಂತರ ನಾವು, ಇದು ಸುಮಾರು 4 ತಲೆಮಾರುಗಳಿಂದ ಈ ಮನೆಯಲ್ಲಿ ನಮ್ಮ ವಾಸವಿದ್ದೇವೆ. ಇದು ನಮ್ಮ ಶಾಶ್ವತ ಮನೆ ಅಂತ ಹೇಳಿ ದೇವಸ್ಥಾನದ ವತಿಯಿಂದ ಅನುಮತಿಯನ್ನು ಕೊಟ್ಟು
ನಾವು ಮೇಲ್ಪೊರೆಯಾದಂತಹ ನಮ್ಮ ಬಿಲ್ಡಿಂಗ್ಗಳು ಕಟ್ಟಡಗಳನ್ನು ಕಟ್ಟಿ ಅದಕ್ಕೆ ಸುಮಾರು 100 ವರ್ಷದಿಂದ ಅದಕ್ಕೆ ತೆರಿಗೆಯನ್ನು ಕಟ್ಟುತ್ತಾ ಇದ್ದೇವೆ ನಾವು. ಅದಕ್ಕೆ ಖಾತೆಯೂ ಇದೆ. ದೇವಸ್ಥಾನದ ವತಿಯಿಂದ ಅಲ್ಲಿ ನಾವು ಮನೆ ಕಟ್ಟಲಿಕ್ಕೆ ವಾಸ ಇರಲಿಕ್ಕೆ ಅನುಮತಿ ನನ್ನ ಅಜ್ಜಯ ಮುತ್ತಯ್ಯ ಇವರಿಗೆ ವಿಷ್ಣಯ್ಯ ಅಜ್ಜನಿಗೆ ಸಿಕ್ಕಿದ ಕಾರಣವೇ ನಮಗೆ ಖಾತೆ ಸಿಕ್ಕಿದ್ದು. ನಾವು ಒಂದು 100 ವರ್ಷದಿಂದ ಒಂದು ಆಸ್ತಿಗೆ ಒಂದು ಮನೆಗೆ ತೆರಿಗೆ ಕಟ್ಟುತ್ತಾ ಇದ್ದಾನೆ ಅಂತಾದರೆ ಗೌರ್ಮೆಂಟ್ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಈಗ ಯಾರ್ದೋ ಮನೆಗೆ ಹೋಗಿ ನಾನು ತೆರಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಲ್ಲ. ಗೌರ್ಮೆಂಟ್ ಸ್ವೀಕಾರ ಮಾಡಬೇಕಾದ್ರೆ ಅದು ನಮ್ಮ ಮನೆ. 100 ವರ್ಷದಿಂದ ನಾವು ಖಾತೆ ಇದೆ, ಅದಕ್ಕೆ ಆಸ್ತಿ ಸಂಖ್ಯೆಯೂ ಇದೆ. ಇಂಥ ಸಂದರ್ಭದಲ್ಲಿ ಯಾವುದು ನಾವು ದೇವಸ್ಥಾನದ ವಿರುದ್ಧ ಅಲ್ಲ, ದೇವರ ವಿರುದ್ಧ ಅಲ್ಲ, ದೇವರ ಅಭಿವೃದ್ಧಿ ಆಗಬೇಕು. ದೇವಸ್ಥಾನ ಒಂದು ನಿಮಿಷ ನಂದು ಮಾತು ಮುಗಿತೇನೆ. ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ದೇವಸ್ಥಾನದ ವಿರುದ್ಧ ಯಾರೂ ಇಲ್ಲ, ಎಲ್ಲರೂ ಆರು ಮನೆಯು ಕಳಿಸಿದ್ದಾರೆ. ಇದನ್ನು ನಾವು ಬರೆದು ನಾಳೆ ನಾವು ಕೋರ್ಟಿಗೆ ಹೋಗಬೇಕಾಗ್ತದೆ ನಿಮ್ಮೊಟ್ಟಿಗೆ. ಉಂಬಳಿ ಕೊಡುವುದು ನನಗೆ ಗೊತ್ತಿರುವ ನೋಡಿ ಸರ್, ಇದಕ್ಕೆ ನಾನು ಹೇಳುವುದೇನು ಅಂತ ಹೇಳಿದ್ರೆ, ನಾವು ದೇವಸ್ಥಾನದ ಕೆಲಸಕ್ಕೆ ಇದ್ದಂಥವರಲ್ಲ. ನಮ್ಮ ಮನೆ ನಾನು ಹೇಳೋದು, ನಾವು ಕೆಲಸಕ್ಕೆ ನಾವು ಕೆಲಸಕ್ಕೆ ಇದ್ದಂಥವರಲ್ಲ. ನಾವು ಜಯಶ್ರೀ ಹೊಳ್ಳ ಅವರ ಮಕ್ಕಳಾದ ನರಸಿಂಹ ಪ್ರಸಾದ, ಗಣೇಶ ಪ್ರಸನ್ನ ಮತ್ತು ವಿಜಯ ರಾಘವೇಂದ್ರ, ನಾವು 3 ಜನ ಇದ್ದೇವೆ. ಈ ಮನೆ ಕಟ್ಟಡಕ್ಕೆ ನಾವು ಟ್ಯಾಕ್ಸ್ ಕಟ್ಟಿಕೊಂಡು ಬರ್ತಾ ಇದ್ದೇವೆ. ಯಾರೋ ಬಂದು ಅದಕ್ಕೊಂದು ಕ್ರಮ ಅಂತ ಇದೆ ಅಲ್ವಾ. ಒಂದು ಎಂಡೋಮೆಂಟ್ ಆಫೀಸರ್ ಎಲ್ಲಿಂದ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅದು ಎಸಿಗೆ ಬಂದು, ಎಸಿಯಿಂದ ಎಂಡೋಮೆಂಟ್ ಅಧಿಕಾರಿಗೆ ಬಂದು, ಮತ್ತೆ ಆಡಳಿತ ವರ್ಗದವರು ಯಾರಾದರೂ ಬಂದು ಮಾತಾಡಬೇಕು. ಏಕಾಏಕಿ ಬಂದು ಹಾಗೆ ನೀವು ಹೇಳಿ ಅಂತ ಹೇಳಿದರೆ ಅದಕ್ಕೆ ಕಾನೂನಿನ ಮೊರೆ ಹೋಗಿದ್ದೇವೆ ನಾವು. ಈಗಾಗಲೇ ನಾವು ನಮ್ಮ ಪ್ರಕಾರ ನಮ್ಮ ವಕೀಲರ ಮೂಲಕ ನಾವು ನೋಟಿಸನ್ನು ಬಿಟ್ಟಿದ್ದೇವೆ ಆಲ್ರೆಡಿ, ವಿತ್ ಡಾಕ್ಯುಮೆಂಟ್. ಅದು ಸಂಬಂಧಪಟ್ಟವರಿಗೆ ಸಿಕ್ಕಿದೆ. ಏಕಾಏಕಿ ನಾವು ಇದ್ದರೂ ಇಲ್ಲದಿದ್ದರೂ ಬಂದು ಬುಲ್ಡೋಜರಲ್ಲಿ ಹೊಡಿತೇನೆ ಅಂತ ಹೇಳುವುದಕ್ಕೆ ಇದೆಂತ? ಹಾಗಾದರೆ ಅದಕ್ಕೆ ಕಾನೂನಿನ ಪ್ರಕಾರ ಎಲ್ಲವೂ ನೋಡಿ ಸರ್, ಸುಪ್ರೀಂ ಕೋರ್ಟಿನ ಪ್ರಕಾರ ಟ್ಯಾಕ್ಸ್ ಕಟ್ಟಿದ ನಂತರ ಅಡಿಜಾಗೆ ಯಾರದೇ ಆಗಿದ್ದರೂ ನಾವು ಆ ಮನೆಯಲ್ಲಿ ವಾಸವಾಗಿದ್ದಾಗ ಅದಕ್ಕೆ ಡ್ಯುಯಲ್ ಓನರ್ಶಿಪ್ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ. 50-50 ದೇವಸ್ಥಾನದವರು ಅವರ ಜಾಗೆ ಅಂತ ಹೇಳಿದರೆ ಅದರಲ್ಲಿ 50% ಹಕ್ಕು ನನಗಿದೆ, ಕಟ್ಟಡದವರಿಗೆ 50% ಹಕ್ಕು ಇದೆ. ಇದನ್ನು ನಾನು ಕೋರ್ಟಿನಲ್ಲಿ ಗ್ಯಾರಂಟಿ, ಇದನ್ನು ನಾನು ಫೈಟ್ ಮಾಡ್ತೇನೆ. ನನಗೆ ಯಾವುದೇ ನೋಟಿಸ್ ಬರಲಿಲ್ಲ, ನನಗೆ ಇವತ್ತಿನವರೆಗೆ ಯಾರೂ ಫೋನ್ ಮಾಡಲಿಲ್ಲ, ನಮಗೆ ಮುಖತಃ ಸಹ ಮಾತಾಡಲಿಲ್ಲ. ಈ ಮನೆಗೆ ಜಯಶ್ರೀ ಐತಾಳ್ರ ನಂತರ ಇದಕ್ಕೆ ನರಸಿಂಹ ಪ್ರಸಾದ ಅಣ್ಣ, ಅದರ ನಂತರ 2ನೇವ ಗಣೇಶ ಪ್ರಸನ್ನ, 3ನೇವ ವಿಜಯ ರಾಘವೇಂದ್ರ. ಈ 3 ಜನರಿಗೂ ಯಾವುದೇ ನೋಟಿಸ್ ಬರಲಿಲ್ಲ, ಯಾರೂ ಬಂದು ಮಾತಾಡಲಿಲ್ಲ. ಅಲ್ಲಿ ಮನೆ ಕಟ್ಟಿದವರು ತುಂಬಾ ಒಳ್ಳೆದಾಗಿದ್ದಾರೆ. ಹಾಗಾಗಿ ಈಗ ದೇವಸ್ಥಾನದ ಇಂಪ್ರೂವ್ಮೆಂಟ್ ಆಗಬೇಕು, ಬಿಟ್ಟು ಕೊಡ್ಬೋದಲ್ವಾ ಅಂತ. ಯಾವುದು ಎಂಡೋಮೆಂಟ್? ನಮಗೆ ಅದನ್ನು ಯಾವುದನ್ನು ಹೇಳಿಲ್ಲ. ನಮಗೆ ಎಂಡೋಮೆಂಟ್ ಹೇಳಬೇಕಲ್ಲ, ಶಾಸಕ ಜನಪ್ರತಿನಿಧಿಗಳು ಹೇಳೋದಲ್ಲ ಸರ್. ಜನಪ್ರತಿನಿಧಿಗಳು ಇವತ್ತಿರ್ತಾರೆ, ನಾಳೆ ಇರುವುದಿಲ್ಲ. ನಮಗಿದು ನಾವು 4 ತಲೆಮಾರುಗಳಿಂದ ಇದ್ದೇವೆ. ಜನಪ್ರತಿನಿಧಿಗಳು 4 ತಲೆಮಾರುಗಳಿಂದ ಇಲ್ಲ ಅಲ್ಲ. ನಮಗೆ 4 ತಲೆಮಾರುಗಳಿಂದ ಇದ್ದವರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಎಂಡೋಮೆಂಟ್ ಕಮಿಷನರ್ ಹೇಳಬೇಕು, ಅಲ್ಲಿಂದ ನೋಟಿಸ್ ಬರಬೇಕು, ಹೀಗೀಗೆ ಇದೆ, ನೀವು ಬಂದು ಮಾತನಾಡಿ ಅಂತ ಹೇಳಿ. ನಮಗೆ ಆಗ್ಲಿಲ್ಲ ಅಂದ್ರೆ ನಾವು ಕರ್ನಾಟಕ ಸರ್ಕಾರದ ವಿರುದ್ಧ ಹೋಗ್ತೇವೆ. ನಮ್ಮ ಹತ್ರ ಅವರು ವಿಚಾರಣೆ ಮಾಡಿದ್ದಾರೆ, ಅಲ್ಲಿ ಇರುವವರ ಹತ್ರ. ಅಲ್ಲಿ ಮನೆ 100 ವರ್ಷಗಳಿಂದ ಎಲ್ಲರಿಗೂ ಗೊತ್ತಿರುವುದಿಲ್ಲ. ನಮ್ಮ ಹತ್ರ ಏನಾದರೂ ಮಾಡ್ತಾ ಇದ್ದೇವೆ, ರೆಡಿ ಇದ್ದೀರಾ ಅಂತ ಕೇಳಿದ್ದಾರೆ. ಮಾಧ್ಯಮಗಳಲ್ಲಿ ಹೇಳಿದ್ದು ನಮ್ಮ ಹತ್ರ ಯಾರು ಮಾತಾಡಲಿಲ್ಲ. ಈಗ ಕೂಡ ಯಾರು ಮಾತಾಡಲಿಲ್ಲ. ಮತ್ತೆ ನಮ್ಮ ಜಾಗಕ್ಕೆ ಬಂದಿದ್ದಾರೆ. ಹೆಸರು ಉಲ್ಲೇಖ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹೆಸರು ಉಲ್ಲೇಖ ಆಗೋದಲ್ಲದೆ ಕೆಲಸದವರನ್ನು JCBಯನ್ನು ತಕೊಂಡು ನಮ್ಮ ಜಾಗೆಗೆ ಬಂದಿದ್ದಾರೆ. ತಮ್ಮ ಲಾಯರ್ಗಳನ್ನು ನಿಲ್ಲಿಸಿದ. ಈಗ ನಿಮ್ಮದು ಓಕೆ, ಉಳಿದವರದ್ದು ಖಾತೆ ಇದೆಯಾ? ಖಾತೆ ಇದೆ. ಎಷ್ಟು ವರ್ಷದಿಂದ ಇದೆ? ಎಷ್ಟು ಅಲ್ಲ ತುಂಬಾ ಇದೆ ಅಂತ ಎಷ್ಟು ವರ್ಷದಿಂದ ಅಂತ ಬೇಕಲ್ಲ. ಈಗ ಅವರು ಹೇಳಿದ್ರು ಕರೆಕ್ಟ್ ಆಗಿ ಈಗ ಹೇಳಿ 70 ವರ್ಷದ ಮೇಲೆ ಇದೆ.
ಒಂದು 80 ಒಂದು 70 ವರ್ಷ 80 ವರ್ಷ ಮೇಲೆ ಇದೆ. ಅಲ್ಲ ಅದು ಹಾಗೆ ಹೇಳಿದ್ರೆ ಆಗ್ತದೆ ಸರ್. ನಾಳೆ ಕಾನೂನು ಹೋಗ್ತದಾ? ಉಂಟು ಇದೆ. ದಾಖಲೆಗಳು ಉಂಟು. ಎಲ್ಲ ಉಂಟು. ಅಲ್ಲ ಎಲ್ಲ ಉಂಟು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲ ಉಂಟು ಅಂತ ಹೇಳ್ತಾರೆ. ಬಟ್ ಅದನ್ನ ಹೇಳಿ ಆ ದಾಖಲೆಗಳನ್ನು ವಕೀಲರಿಗೆ ಕೊಟ್ಟಿದ್ದೀರಾ? ಹೌದು ಎಲ್ಲ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಈಗ ವಿಜಯ ರಾಘವೇಂದ್ರ ಅವರಿಗೆ ಈಗ ಎಂಡೋಮೆಂಟ್ ಇಂದ ನೋಟಿಸ್ ಬರದೆ ನೀವು ಇದನ್ನು ಬಿಡಲ್ಲ, ಸರಿ ತಾನೆ? ಎಂಡೋಮೆಂಟ್ ನಿಂದ ನೋಟಿಸ್ ಬರದೆ ಬಿಡುದು ಅಲ್ಲ ಎಂಡೋಮೆಂಟ್ ಅಂತ ನೋಟಿಸ್ ಬಂದ್ರು ನಾವು ಎಂಡೋಮೆಂಟ್ಗೆ ನಾವು ಕ್ವಶನ್ ಮಾಡ್ತೇನೆ ಅದನ್ನು. ಅದು ಬೇರೆ. ಹಾ ಅಲ್ಲಿವರೆಗೆ ಅದು ಅಲ್ಲಿವರೆಗೆ ನನಗೆ ಯಾರು ನನ್ನ ಎದುರು ಬರ್ತಾರೆ ಅವರ ಜೊತೆ ನಂದು ವಾದ. ನನಗೆ ಎಂಡೋಮೆಂಟಿನ ನೋಟಿಸ್ ಬಂದರೆ ಅವರ ಜೊತೆ ವಾದ, ಜನಪ್ರತಿನಿಧಿಗಳು ಬಂದರೆ ಅವರ ಜೊತೆ ವಾದ. ನಾನು ಹೇಳುವುದಕ್ಕೆ ನನಗೆ ಸೂಕ್ತವಾಗಿ ಅದಕ್ಕೆ ಕಾನೂನು ಪ್ರಕಾರ ಏನು ಅಂತ ಹೇಳಬೇಕು. ಒಂದು ಮನುಷ್ಯನಿಗೆ ಒಂದು ಫಂಡಮೆಂಟಲ್ ರೈಟ್ ಅಂತಿದೆ, ಒಂದು ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕಿಗೆ ವೈಲೇಷನ್ ಮಾಡಲಿಕ್ಕೆ ಆಗುದಿಲ್ಲ ಯಾರಿಂದಲೂ. ಭಾರತ ದೇಶದಲ್ಲಿ ಇವತ್ತಿನವರೆಗೆ ನನಗೆ ಗೊತ್ತಿದ್ದಾಗೆ ಆಗಲಿಲ್ಲ, ಇನ್ನು ಮುಂದೆ ಗೊತ್ತಿಲ್ಲ. ದೇವಸ್ಥಾನ ನೋಡಿ ಸರ್, ದೇವಸ್ಥಾನಕ್ಕೋಸ್ಕರ ಅಂತ ಹೇಳಿದ್ರೆ ಯಾರು ರಿಕ್ವೆಸ್ಟ್ ಮಾಡೋದು? ದೇವಸ್ಥಾನ ಯಾವುದು? ಪ್ರೈವೇಟ್ ಅಲ್ಲ, ಎಂಡೋಮೆಂಟ್ ದೇವಸ್ಥಾನ. ಎಂಡೋಮೆಂಟ್ ರಿಕ್ವೆಸ್ಟ್ ಮಾಡಬೇಕು, ಹೌದಾ? ಆಡಳಿತ ಸಮಿತಿ ಅಲ್ಲ, ಅದಕ್ಕೆ ಎಂಡೋಮೆಂಟ್ ಇಂದ ಬರಬೇಡ. ನನಗೆ ಎಂಡೋಮೆಂಟ್ ನಮಗೆ ನೋಟಿಸ್ ಕೊಡಬೇಕು, ಸ್ವಾಮಿ ಹೀಗೆ ನಾವು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ, ಉದ್ಧಾರ ಮಾಡ್ತಾ ಇದ್ದೇವೆ, ನೀವು ಬಿಟ್ಟು ಹೋಗ್ತೀರಾ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳಬೇಕಲ್ವಾ ನೋಟಿಸ್ ಮೂಲಕ. ಇಲ್ಲ ನಮ್ಮನ್ನು ಕರೆದು ಮಾತನಾಡಬೇಕು. ಯಾರು? ಗವರ್ಮೆಂಟ್ ಆಫ್ ಕರ್ನಾಟಕ. ಎಂಡೋಮೆಂಟ್ ಜನಪ್ರತಿನಿಧಿ ಅಲ್ಲ, ಈ ಆಡಳಿತ ಎಂಡೋಮೆಂಟ್ ಕರಿಬೇಕು ನಮ್ಮ. ಈ ಆಡಳಿತ ಸಮಿತಿಯನ್ನು ಮಾಡಿದವರು ಸರ್ಕಾರ ಆಡಳಿತ ಸಮಿತಿ ಎಂಡೋಮೆಂಟ್ ಅಲ್ವಾ? ಮತ್ತೆ ಅವ್ರು ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲ ಅದು ಕೂಡ ಎಂಡೋಮೆಂಟ್ ಆಗಿಯೇ ಬರೋದಲ್ವಾ? ಅಲ್ಲ ಆಡಳಿತ ಸಮಿತಿಗೆ ಕೆಲವೊಂದು ಇದು ಇದೆ ಎಂತದ್ದು ಈಗ ಮಾಡ್ಬೇಕು, ಹೀಗೆ ಎಲ್ಲದನ್ನು ಅವರಿಗೆ ಕೊಡುವುದಿಲ್ಲ. ಅವರಿಗೆ ಸೈನ್ ಮಾಡೋ ಅಧಿಕಾರ ಕೂಡ ಅವರಿಗಿಲ್ಲ, ಅವರಿಗೆ ರೈಟ್ಸ್ ಇಲ್ಲ. ಅವರಿಗೆ ಸಂಬಂಧಪಟ್ಟದಲ್ಲ. ನಮ್ಮ ಪ್ರಶ್ನೆ ಅದಲ್ಲ. ಎಂಡೋಮೆಂಟ್ ಇನ್ನೇ ನೋಟಿಸ್ ಕೊಡಬೇಕು ಅಂತ ಆದ್ರೆ ಅವರೇ ನಮ್ಮ ಕಮಿಷನರ್ ನೋಟಿಸ್ ಕೊಡಬೇಕು ಅಂತ ಆದ್ರೆ ಇದು ಯಾವುದು ಖಾಸಗಿ ಸಮಿತಿ ಅಂತ ಅರ್ಥ ಆಗುತ್ತೆ. ಅಷ್ಟೇ ಇರೋದು ಅವರಿಗೆ, ಅದಂತೆಲ್ಲ ಅವರು ನೋಟಿಸ್ ಕೊಡ್ಲಿಲ್ಲ, ನೋಟಿಸ್ ಬಂದಿಲ್ಲ. ಅವರು ಯಾರು ನಮಗೆ ನೋಟಿಸ್ ಕೊಡ್ಲಿಲ್ಲ. ನೀವು ಡೈರೆಕ್ಟ್ ಜೆಸಿಬಿ ಹಿಡ್ಕೊಂಡು ನಿಮ್ಮ ಮನೆಗೆ ಬಂದದ್ದೇ ನಾನು. ಯಾರು ನಮ್ಮನ್ನು ಯಾರು ಕರೀಲಿಲ್ಲ, ಯಾರು ಏನೂ ಮಾತನಾಡಲಿಲ್ಲ. ನಮ್ಮ ಹೆಸರನ್ನು ಸಾಮಾಜಿಕ ಜಾಲತಾಣದಲ್ಲಿ ಉಲ್ಲೇಖ ಮಾಡಿದ್ದೇವೆ, ನಾವು ಯಾರ ಹೆಸರನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇವತ್ತು ಮಾಡುದಿಲ್ಲ. ನನಗೆ ಸಂಬಂಧಪಟ್ಟವರು ಬಂದು ಮಾತನಾಡಬೇಕು, ಯಾರೇ ಇರ್ಬೋದು. ತಗೊಂಡು ಬಂದು ಬೀಳಿಸ್ತಾರೆ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ ಸರ್? ಈಗ ಒಂದು ನಿಮಿಷ, ರಾಜೇಶ್ ಬನ್ನೂರು ಅವರದ್ದು ನಿಮ್ಮ ಹೇಳಿದ್ರು ಅವರು ನಮಗೆ ಪರಿಹಾರ ವ್ಯವಸ್ಥೆ ಮತ್ತು ಭರವಸೆ ಕೊಡಬೇಕು, ಆದ್ರೆ ಹಣ ನಾವು ಕಟ್ಕೊಡುದು ಅಂತ. ನಿಮ್ಮದೇನು ಅಂತ? ನಮಗೆ ಅದು ವ್ಯವಸ್ಥೆ ಬೇಕು. ಭರವಸೆ ಆಡಳಿತ ಕೊಡುವುದಲ್ಲ, ಭರವಸೆ ಅಲ್ಲ, ನಮಗೆ ವ್ಯವಸ್ಥೆ ಮಾಡಿ ಕೊಡಬೇಕು. ಭರವಸೆ ಸರ್ಕಾರ ಎಂಡೋಮೆಂಟ್ ಕೊಡ್ಬೇಕು, ಸರ್ಕಾರ ಕೊಡಬೇಕು. ಕಮಿಟಿಯವರು ಬರ್ತಾರೆ, ನಾಳೆ ಹೋಗ್ತಾರೆ, ಅಥವಾ ಸರ್ಕಾರ ಬಿದ್ದರೆ ನಾಳೆ ಇವತ್ತೇ ಹೋಗ್ಬೋದು. ಅವ್ರು ಮಾಡಿದವರು ಅಂತ ಹೇಳಿದ್ದಾರೆ ಸರ್. ಸರ್ ಒಂದು ನಿಮಿಷ, ರಾಜೇಶ್ ಬನ್ನೂರು ಹೇಳಿದ್ದು ಒಂದು ಮನೆ ನಿರ್ಮಾಣ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಅದ್ರ ವೆಚ್ಚ ಕೊಡಬೇಕು, ಹೌದು. ಅಥವಾ ಅಲ್ಲಿರುವಂತ ಫ್ಲಾಟ್ ಅಲ್ಲಿ ನಮ್ಗೆ ಅವಕಾಶ ಕೊಡಬೇಕು. ಮುಂದೆ ಕಟ್ತಾರಂತೆ, ಅದರೊಂದು ಕೊಟ್ಟು ಸಾಕು. ಅದೇ ನಿಮ್ಮದೇನು ಅಂತ, ನಿಮ್ಮ ನಿಲುವೇನು ಅಂತ. ಈಗ ನೋಡಿ ಸರ್, ಜನಪ್ರತಿನಿಧಿಗಳು ನಮಗೆ ನಿಮ್ಮ ಎಂಡೋಮೆಂಟ್ ಇರುವವರು ಮತ್ತೊಬ್ಬರು ಇರ್ಬೋದು, ಅವರು ಬಂದು ಭೀತಿ ಹುಟ್ಟಿಸುವುದಲ್ಲ, ಪ್ರೀತಿಯಿಂದ ಇರಬೇಕು. ಅಂದರೆ ಜನಪ್ರತಿನಿಧಿಗಳು ಜನರನ್ನು ಪ್ರೀತಿ ಮಾಡಲಿಕ್ಕೆ ಇರುವುದು, ಭೀತಿ ಹುಟ್ಟಿಸ್ಲಿಕ್ಕೆ ಇರುವುದಲ್ಲ. ನೀವು ಏಕಾಏಕಿ ಬಂದು ಬುಲ್ಡೋಜರ್ ತಗೊಂಡು ಎದ್ದು ಹೇಳಿ ನೀವು ಖಾಲಿ ಮಾಡಬೇಕು, ಇಲ್ಲದಿದ್ದರೆ ನಾವು ಪೊಲೀಸ್ ಹಿಡ್ಕೊಂಡು ಬಂದು ಕಾನೂನು ಪ್ರಕಾರ ಮಾಡ್ತೇವೆ, ಆ ವಕೀಲರು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ಅದು ಕ್ರಮ ಅಲ್ಲ ಸ್ವಾಮಿ. ನಮಗೆ ಕರೆದು ಅಲ್ಲಿ ನಮ್ಮ ಮೂಲ ಏನು, ಜಯಶ್ರೀ ಹೊಳ್ರಿಗೆ ಮದುವೆಯಾಗಿ ಉಜಿರೆಗೆ ಹೋದ ನಂತರ ಎಷ್ಟು ಜನ ಮಕ್ಕಳು, ಅವರು ತೀರ್ಕೊಂಡಿದ್ದಾರೆ ಅಂತಾದರೆ ಅವರ 3 ಜನ ಮಕ್ಕಳು ಯಾರು ಅಂತ ಹುಡುಕಬೇಕಿತ್ತು ಅವರು. ಅದು ಗೊತ್ತಿಲ್ಲ ಅವರಿಗೆ. ಅವರು ತಿಳ್ಕೊಂಡಿದ್ದಾರೆ ವಕೀಲರು ಒಬ್ಬರೇ ಅಂತೇಳಿ. ಅದನ್ನು ಹುಡುಕಿ ಅವರನ್ನು ಕರೆದು ನಾವು ಹೀಗೀಗ ಒಂದು ಕ್ರಮ ಉಂಟು, ನಾವು ಹೀಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಮ ಹತ್ರ ಆವತ್ತು ಮಾತಾಡಲಿಲ್ಲ, ಇವತ್ತು ಇಲ್ಲ. ಯಾರು ಯಾವಾಗಲೂ ಮಾತನಾಡದೆ ಸೀದಾ ಸಭೆ ತುಂಬಾ ಆಗ್ತದೆ. ನಾವು ಸಭೆಗೆ ನೀವು ಕರೆಯದೆ ಹೋಗ್ತೀರಾ? ಯಾರೂ ಕರೀಲಿಲ್ಲ. ನೆನಪಾಗ್ತಾ ಇದೆ, ನೆಲ್ಲಿಕಟ್ಟೆಯಲ್ಲಿ ಒಂದು ಜಾಗವನ್ನ ದೇವಸ್ಥಾನದ ಒಂದು ಜಾಗದಲ್ಲಿ ವಾಸ್ತವಾಗಿತ್ತು. ಹಳೆಯ ಮನೆಯನ್ನ ಕೆಡವಿ ಹೊಸ ಮನೆ ನಿರ್ಮಾಣಕ್ಕೆ ಹೊರಟು ಆಗ ಅದನ್ನ ಸಂಪೂರ್ಣವಾಗಿ ತಡೆಯುವಂತ ಕೆಲಸವನ್ನು ದೇವಸ್ಥಾನ ಮಾಡಿದೆ. ಹೊಸ ಮನೆ ಕಟ್ಟಬಾರದು ಅನ್ನುವಂಥದ್ದು. ಹಳೆಯ ಮನೆ ಇರುವುದಕ್ಕೆ ಏನು ಆಕ್ಷೇಪ ಇರಲಿಲ್ಲ ನನಗೆ ಗೊತ್ತಿರುವ ಹಾಗೆ. ಅದನ್ನು ಕೆಡವಿ ಹೊಸ ಮಾಡಿದಾಗ
ಇದು ದೇವಸ್ಥಾನ ಆಕ್ಷನ್ ತಂದು ಹ್ಮ್ ಇದೆ ಅಲ್ವಾ ಇಂಥದ್ದೇ ಅಲ್ವಾ ಇದು? ಅದರ ಬಗ್ಗೆ ಮಾಹಿತಿ ಇಲ್ಲ ಯಾರಿಗೆ ಮಾಹಿತಿ ಇಲ್ಲ? ನನಗೆ. ರಾಜೇಶ್ ಗುರು. ಇದು ಪ್ರಪಂಚದಲ್ಲಿ ಒಂದು ಜೋಕ್ಸ್ ಸರ್. ಅದಾಗಿರ್ಬೋದು, ನಮಗೆ ಅದು ಅದರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ನಾವು ಯಾರ್ದ ಮನೆಯ ಬಗ್ಗೆ ನಾವು ಮಾತನಾಡೋದು ಇಲ್ಲ, ಹೋರಾಟ ಮಾಡಿದ್ರೆ ನಾವು ಮಾಡೋದಿಲ್ಲ. ಇನ್ನೊಂದು ವಿಷಯ ಮೊನ್ನೆ ಪ್ರಸ್ತಾಪ ಬಂದಾಗ ಶಾಸಕರು ಹೇಳಿದ್ರು, ಅಲ್ಲಿ ಇದ್ದವರು ಯಾರು ಕೂಡ ಅದೇ ಮನೆಯನ್ನ ಅವಲಂಬಿತರಾದವರಲ್ಲ, ಎಲ್ಲರಿಗೂ ಬೇರೆ ಹೌದು, ನೋಡಿ ನಾವು ಸಹ ಹೇಳ್ತೇವೆ ಸ್ವಾಮಿ, ನಾವು ಹೇಳ್ತೇವೆ ಸ್ವಾಮಿ, ನಮಗೆ ಇವತ್ತು ನಾವು ಆ ಮನೆಯಲ್ಲಿ ಇದ್ದೇವೆ, ನಮಗೆ ಒಂದು ಮನೆ ಇಲ್ಲ, ಸಾಕಾಗಿ 2-3 ಮನೆ ಇರ್ಬೋದು, ನಮಗಿಲ್ಲ. ನಾವು 3 ಅಂಗಡಿ ಇದೆ ನಮ್ಮ ಜೀವನ ಅಂಗಡಿಯಲ್ಲಿ. ಸಣ್ಣ ನಾವು ಹುಟ್ಟಿ ಬೆಳೆದ ಮನೆ ಅದು, ನಮ್ಮ ಅಜ್ಜಿ ಕಾಲದಲ್ಲಿ ಇದ್ದೇವೆ. ನಮಗೆ 3 ಅಂಗಡಿ ಇದೆ ಜೀವನಕ್ಕೆ, ನಮಗೆ ಜೀವನಕ್ಕೆ ದಾರಿ ಇದೆ ಬೇರೆ, ನಮ್ಮ ಜೀವನ ಅದೇ. ಒಬ್ರು ಹ್ಯಾಂಡಿಕ್ಯಾಪ್. ಹೌದು, ನಮಗೆ 3 ಅಂಗಡಿ ಇದೆ, ಜೀವನ ಮಾಡೋದು ಅದರಲ್ಲಿ. ನಾವು ನಮಗೆ ಅವ್ರು ಹೊರಗೆ ನಾವು ಬೀದಲ್ಲಿ ಇರ್ಬೇಕು, ಒಂದು ನೆಲೆ ಇಲ್ಲ ನಮಗೆ ಇವತ್ತು ಮಾಡಿದೆ. ಅದೇ ಮನೇಲಿ ಇದೆ, ಹುಟ್ಟಿ ಬೆಳೆದ ಅದೇ ಮನೆಯಲ್ಲಿ, ಅದೇ ಮನೇಲಿ ಇದ್ದೇವೆ, ಬೇರೆ ಮನೆ ಇಲ್ಲ. ಅಂಗಡಿ 3 ಅಂಗಡಿ ಇದೆ, ಅದೇ ಜೀವನ. ನಮಗೆ ಮನೆ ಅಂಗಡಿ ಇಲ್ಲ, ಬೇರೆ ಅಂಗಡಿ ಮನೆ ಇಲ್ಲ, ಅದೇ ಜಾಗದಲ್ಲಿ ಅಂಗಡಿ ಇರುದು. ನಮಗೆ ಇಬ್ಬರಿಗೆ 3 ನಾವು ಇದ್ದೇವೆ, 3 ಜನದ ಮನೆ ಇಲ್ಲ, ನಾವು ಜೀವನ ಮಾಡೋದು ಅದರಲ್ಲಿ. ಹಾ, ನಮಗೆ ಮನೆ ಬೇಕು, ಅಂಗಡಿ ಬೇಕು, ಜೀವನ ಮಾಡೋದು ಅಂಗಡಿಯಲ್ಲಿ. ನಾವು ಎಲ್ಲಿಂದ ಹೋಗ್ತೀವಿ? ನಾವು ಬೀದಿ ಹೋಗ್ಬೇಕಾ? ಈ ಶಾಸನ ಹೇಳಿದ್ರೆ ನಾವು ಬೀದಿಯಲ್ಲಿ ಇರ್ಬೇಕಾ? ಹೇಳಿ. ಹಾ, ನೋಡಿ, ಒಂದು ಅಂಗಡಿ ಒಂದು ಪೇಪರ್ ಅಂಗಡಿ, ನಾವು ಪೇಪರ್ ನಂದು ಒಂದು ಪಾನ್ ಬೀಡಿ ಎಲ್ಲ ಅಂಗಡಿ, ಮತ್ತೊಂದು ಮೊಬೈಲ್ ಶಾಪ್. ನಾವು ಜೀವನ ಮಾಡೋದ್ರಲ್ಲಿ ಇವತ್ತಿನ ಮಾಡೋದು ಜೀವನ ಮಾಡ್ತಿದ್ದೆ. ನಮ್ಮ ಅಜ್ಜನ ಕಾಲದಲ್ಲಿ ಹೋಟ್ಲ್ ಇತ್ತು, ಆಗ ಹೋಟ್ಲು ಜೀವನ ಇತ್ತು. ನಮ್ಮ ಅಜ್ಜನ ಅಜ್ಜ ಇದ್ರು, ಆದ ಟೈಮಲ್ಲಿ ಹೋಟ್ಲು ಅದೇ ಮನೆಯಲ್ಲಿ. ಹಾ, ಅಜ್ಜನ ಕಾಲದಲ್ಲಿ ದೇವಸ್ಥಾನ ಚಾರ್ಜ್ ಮಾಡ್ತಿದ್ರು, ಅದು ಆವಾಗ ಇಲ್ಲ ಆಯ್ತು. ನಮ್ಮ ತಂದೆ ಅಡಿಗೆ ಎಲ್ಲ ಮಾಡ್ತಿದ್ದು ದೇವಸ್ಥಾನದಲ್ಲಿ, ನಮ್ಮ ತಂದೆ. ಈಗ ಮಾಡ್ತಿದ್ದೇವೆ, ನನ್ನ ತಮ್ಮ ಇದ್ದ ನಾವು ಮಾಡ್ತೇವೆ, 3 ಜನ ಕೆಲಸ ಇದ್ದೇವೆ. ಹಾ, ನಮ್ಮ ಗೋಡೆ ಚಾಮರ ಇಟ್ಟು ನಾವೇ. ತಮ್ಮ ವರ್ಷದಿಂದ ಅಲ್ಲಿ ಕೆಲಸ ಇದ್ದಾನೆ, ಪ್ರಸಾದ ಕೊಡ್ತಿದ್ದಾನೆ. ಇವತ್ತಿನ ನಮ್ಮನ್ನು ಕರೆದು ಮಾತಾಡಲಿಲ್ಲ. ಇಲ್ಲ. ನಮಗೆ ಆ ಜಾಗ ಜ್ಯೋತಿಷದ ಸಲಹೆ, ನನ್ನ ಮುತ್ತಜ್ಜ ಜ್ಯೋತಿಷದ ಸಲಹೆಯಲ್ಲಿ ಆ ಜಾಗ ಇಲ್ಲಿ ಸಿಕ್ಕಿತ್ತು ಅಂತ ಹೇಳುವ ಉಲ್ಲೇಖ. ಅದರ ನಂತರ ಜ್ಯೋತಿಷ್ಯ ಫುಲ್ ದೇವಸ್ಥಾನದ ಜ್ಯೋತಿಷ್ಯಲ್ಲೇ ನಾವು ಗಣಪತಿ ವಿಷ್ಣು ಹೊರಡುತ್ತೆ. ನನಗೆ ಮುಹೂರ್ತ, ದೇವಸ್ಥಾನದ ಗೋಣಗಡಿಯಲ್ಲಿ ಮುಹೂರ್ತ ಇತ್ಯಾದಿ ಎಲ್ಲದಕ್ಕೂ ನನ್ನ ಅಜ್ಜನೇ, ಅದರ ನಂತರ ನನ್ನ ತಾಯಿ. ಸಾಂಪ್ರದಾಯಿಕವಾಗಿ ಹೌದು, ಒಬ್ಬೊಬ್ಬರಿಗೆ ಎಷ್ಟು ಜಾಗ? ಅವರೇ ದೇವಸ್ಥಾನದಲ್ಲಿ ನಮಗೆ ಅನುಮತಿ ಕೊಟ್ಟಿದ್ದಾರೆ. ನಿಮಗೆ ಯಾವ ಕಾಲಕ್ಕೂ ನಿಮಗೆ ಎಷ್ಟು ಜಾಗ, ಎಷ್ಟು ವಿಸ್ತೀರ್ಣ? ಅದಕ್ಕೆ ನನ್ನ ಸೂಕ್ತ ದಾಖಲೆಗಳು ಉಂಟು, ಖಾತೆ ಆಗಿದೆ, ಆ ಪ್ರಕಾರ ಖಾತೆಗಳಾಗಿದೆ, ನಮ್ಮ ಹೆಸರಿನಲ್ಲಿ ಖಾತೆ ಉಳಿದೆ. ಹೌದು, ಅಂತ ಹೇಳಿ ನೋ ಅಬ್ಜೆಕ್ಷನ್ ಕೊಡದೆ ಅವ್ರ ಖಾತೆ ಆಗುದು. ದೇವಸ್ಥಾನದ ನೋ ಅಬ್ಜೆಕ್ಷನ್ ಇಲ್ಲದೆ ಒಬ್ಬರ ಪರ್ಸನಲ್ ಹೆಸರಿಗೆ ಖಾತೆಗಳಾಗುದು. ಖಾತೆಗಳಾದ ಕಾರಣ ನೋ ಅಬ್ಜೆಕ್ಷನ್ ಇದ್ದೇ ಇರ್ತದೆ, ಇಲ್ಲದ್ರೆ ಕಾನೂನು ಪ್ರಕಾರ ಆಗುದೇ ಇರ್ತದೆ. ಒಬ್ಬರಿಗೆ ಎಷ್ಟು ವಿಸ್ತೀರ್ಣದ ಜಾಗ ಇರ್ತದೆ? ನಮ್ಮದು 16 ಸೆನ್ಸ್ ಜಾಗ ಹಾಗೂ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್. 16 ಸೆನ್ಸ್ ಜಾಗ, 16 ಸೆನ್ಸ್ ಜಾಗ. ನನ್ನ ಅಜ್ಜ ಅದರಲ್ಲಿ ಕೃಷಿಗಳನ್ನು ಮಾಡಿದ, ತೆಂಗಿನ ಮರಗಳಿದ್ದೇವೆ, ಅದಕ್ಕೆ ಕೆಲವು ಹಣ್ಣಿನ ಮರಗಳು ಉಂಟು, ಅಂಬಟೆ ಮರಗಳುಂಟು, ಪೇರಳೆ ಇತ್ತು, ಮಾವಿನ ಮರ ಇತ್ತು, ಎಲ್ಲ ಇತ್ತು. ಈಗ ತೆಂಗಿನ ಮರಗಳು ಮತ್ತೆ ಕೆಲವು ಮರಗಳು ಇದೆ. ಬಾಡಿಗೆ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನಲ್ಲಿ ನಾವು ಬಾಡಿಗೆ, ನಮ್ಮ ಕಟ್ಟಡ, ನಮ್ಮ ಖಾತೆ ಉಂಟು, ನಾನು ಬಾಡಿಗೆ ಕೊಟ್ಟಿದ್ದೇನೆ. ಬಾಡಿಗೆ ಕೊಡುವುದು ಏನು ಅಪರಾಧ ಅಲ್ಲ, ಬಾಡಿಗೆ ಕೊಡ್ಬೋದಲ್ಲ. ಒಂದು ಮನೆಯಲ್ಲಿ ನಾನೇ ಇದ್ದೇನೆ, ನಾನು ಕಾಲಕ್ಕೆ ಅಲ್ಲಿ ವಾರದಲ್ಲಿ 2 ದಿವಸ ಬಂದು ರಾತ್ರಿ ಹೊರಟು ಮಾಡ್ತೇನೆ. ನಾನು ಮತ್ತೆ ಪ್ರತಿ ದಿವಸ ಅಲ್ಲಿ ಕಾಣಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಸಹ ಉದ್ಯೋಗ ಇರುವುದಿಲ್ಲ. ಬೆಳಗ್ಗೆ ಎದ್ದು ಹೋಗ್ತೇನೆ, ರಾತ್ರಿ ಮತ್ತೆ ನಾನು ಬೆಳಗ್ಗೆ ಎದ್ದು ಹೋಗ್ತೇನೆ. ಈ ಮನೆಗಳನ್ನು ಬೇರೆಯವರಿಗೂ ಬಾಡಿಗೆ ಕೊಟ್ಟಿದ್ದೀರಾ? ಈ ಮನೆಗಳು 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್, 1 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ನಾನೇ ಸ್ವತಃ ಇದ್ದೇನೆ. ಅದನ್ನು ಬಾಡಿಗೆ ಕೊಟ್ಟು ಈಗ ಹೋದ್ರು ಸಹ ಅಲ್ಲಿ ನನ್ನ ಫ್ರಿಡ್ಜ್ ಆನ್ ಉಂಟು ಪ್ರತಿಯೊಂದು. 16 ದಿವಸದಲ್ಲಿ ಆ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಬರ್ತದೆ. ನಮ್ಮ ಮನೆ ಸೇರಿ ಹಾಗೂ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಉಂಟು. 16 ಸೆನ್ಸಿನಲ್ಲಿ ಬರ್ತದೆ. ಅದು ಆ 3 ನಿಮ್ಮ ನಮ್ಮದು 7 ಸೆನ್ಸ್ 6 ಸೆನ್ಸ್ ಅಷ್ಟೇ. ಅದಕ್ಕೆ ಅಷ್ಟು ಜಾಗ ದಾಖಲೆ ದಾಖಲೆ ಉಂಟಲ್ಲ, ಮನೆ ನಮ್ಮ ಹೆಸರು ಇರುವುದು. ಅಲ್ಲ, ಅದರಲ್ಲಿ 6 ಸೆನ್ಸ್ ಬರ್ತದ್ದು ಹಾಗೆ ಉಂಟು ಇರಬೇಕಲ್ಲ. ಮತ್ತೆ ನಮ್ಮ ಅದರಲ್ಲಿ ಒಂದರಲ್ಲಿ ನೀವಿದ್ದೀರಿ, ಇನ್ನು 2 ಬಾಡಿಗೆ ಕೊಟ್ಟಿದ್ದೀರಿ. ಒಂದು ಬಾಡಿಗೆ ಕೊಟ್ಟಿದ್ದಾರೆ, ಅವರು ಬಾಡಿಗೆದಾರರಲ್ಲಿ ಇದ್ದಾರೆ. ಈಗ ಅಲ್ಲಿ ಒಟ್ಟು 6 ಮನೆಗಳು, ವಿಶ್ವನಾಥನವರು, ಶಕ್ತಿತಾಯರು ಮತ್ತು 3 ಮಂದಿಯಲ್ಲಿ ಹಾಜರಾಗಿ ನಾವು ವಿಶ್ವನಾಥನ ಬಿಟ್ಟು ಕೊಟ್ಟದ್ದು, ಅದು ದೇವಸ್ಥಾನದಲ್ಲಿ ಇರೋದು. ಆ ದೇವಸ್ಥಾನದ ಮನೆ ಅವರು ಬಿಟ್ಟಿದ್ದಾರೆ, ಎಲ್ಲ ಕೊಡ ಅಂತ ಹೇಳಿ ಒಯ್ದಾನೆ. ಸಗರಿದಾರಿಗೆ ಹೇಳಿದಂತೆ ನಿಮಗೆ ಅಮೆರಿಕದಲ್ಲಿ ಮನೆ ಉಂಟು, ಒಬ್ಬರೇ ಮಗ ಇರೋದು, ಮುಂದೆ ಮತ್ತೆ ಎಂತ ಇಲ್ಲ, ಅವರು ಹೋದರು. ಕೆಲಸ ಮಾಡೋದಕ್ಕೆ ಕೊಟ್ಟದಂತೆ ಮನೆ.
ಅವರು ಮೇಡಮ್ ಹೌದು, ಅವರು ಮೊದಲು ಇದ್ದರು, ಮತ್ತು ಈಗ ಇಲ್ಲ. ಮೊದಲವರ ಕಾಲದಿಂದ ಇತ್ತು, 1915 ಎಷ್ಟು ಆ ಟೈಮಲ್ಲಿ, ಮತ್ತೆ ಬಿಟ್ಟಿದ್ದಾರೆ. ಮಕ್ಕಳಿಗೆ ಮದುವೆ ಆಗಿದೆ. ಹೌದು. ಬಂದಾಗ ಈಗ 3 ಮನೆಯವರು ಬಿಟ್ಟು ಕೊಟ್ಟರು ನಿನ್ನೆ ಮೊನ್ನೆ. ಇನ್ನು 3 ಮನೆ ನಿಮ್ದು ಇರಬಾರ್ದು. 3 ಅಲ್ಲ 5 ಇದೆ, 5 ಮನೆ ಇದೆ. ಒಟ್ಟು 5 ಅಲ್ಲ 6 ಅಲ್ಲ, 6 ಇದೆಲ್ಲ, 6 ಇದೆಲ್ಲ, ಇನ್ನು 6 ಇದೆ. 6 ಮನೆ ಇದೆ. ಆನಂದದಲ್ಲಿ ನಿಮ್ಮದು ಬಾಡಿಗೆ ಸೇರಿಯಲ್ಲ? ಅಲ್ಲಲ್ಲ, ನಮ್ದೊಂದು ಇವರದ್ದು, ಮತ್ತೆ 3 ಇದ್ದಾರೆ. ಮತ್ತೆ 3 ಇದ್ದಾರೆ, 6 ಮನೆ ಇದೆ. ಬೇರೆ ಇದೆ. 6 ಹೆಸರಲ್ಲಿದೆ. 6 ಮನೆ ಇದೆ. ಮೊದಲೇ 3 ಅಲ್ಲದೆ 6. ಹೌದು. ಒಟ್ಟು 9. ಹಾಂ, ಒಟ್ಟು 9. ಅದು ಒಂದು ಮನೆ, ಅದು ಮುಂದೆ 3 ತೆಗೆದದಂತ ಹೇಳ್ತಾರಲ್ಲ, ಒಂದು ಮನೆ ಅದು ಯಾಕೆ ದೇವಸ್ಥಾನದವರದ್ದೇ, ಅದರಲ್ಲಿ ವಿಶ್ವನಾಥ. ಹೌದು ಹೌದು, ಅವರು ಅದರಲ್ಲಿ ಬಂದ ಕೆಲಸ ಅದು ಬಂದದ್ದು ಅವನಿಗೆ ಹಾಗಿದ್ದು. ಈಗ ನೀವು ದೇವಸ್ಥಾನದವರು ನಿಮಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿ ಕೊಡೋದಿದ್ರೆ ಬಿಟ್ಟು ಕೊಡೋದಿಲ್ಲ. ಇಲ್ಲ, ನಮಗೆ ಜೀವನ ದಾರಿ ಬೇಕು ಸ್ವಾಮಿ, ನಮಗೆ ಜೀವನದ ಬೇರೆ ದಾರಿ ಬೇಕು ಸ್ವಾಮಿ. ನಾವೆಲ್ಲಿ ಬೀದಿ ಹೋಗ್ಬೇಕಾ? ಅಲ್ಲ, ಯಾವುದು ಮಾತಾಡೋ ಕ್ರಮ ಇಲ್ವಾ? ಮಾತಾಡ್ಬೇಕಲ್ಲ. ಮಾಡಿ ಕೊಟ್ಟರೆ ಬಿಡ್ತೀವಿ. ವ್ಯವಸ್ಥೆ ಮಾಡಿಕೊಳ್ಳಿ. ಮಾಡಿ ಕೊಟ್ರೆ ಬಿಡ್ತೇವೆ ಅಂತ ನಾವೆಲ್ಲ ಮಾಡಿ ಕೊಟ್ಟಿಲ್ಲ. ಚರ್ಚೆ ಮಾಡ್ಲಿ, ಮಾತಾಡ್ಬೋದಲ್ಲ. ಮಾತಾಡಿ. ನಿಮ್ಮನ್ನು ಕರೆದು ಮಾತಾಡಿಸುವಂಥದ್ದು ಕೆಲಸ ಮಾಡಿ. ನಿಮ್ಮನ್ನು ಕರೆಯೋದು ನಿಮ್ಮ ಈಗೋಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇರೋದು ನೀವು. ಹಾಗಂತಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅಲ್ಲ ಸರ್, ದೇವಸ್ಥಾನದಲ್ಲಿ ನಮ್ದು ಈಗೋ ಇನ್ನೊಂದು ಯಾವುದಿಲ್ಲ. ಅಲ್ಲ, ಅದು ಕರೆದು ಮಾತಾಡಿಲ್ಲ ಅಂತ ಹೇಳಿದ್ರೆ ಆಗುತ್ತದಲ್ಲ ಅಂತ. ಅಲ್ಲ, ಸುಮ್ಮನೆ ಪತ್ರಿಕೆಯಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಕೊಡೋದಕ್ಕಿಂತ ಕೇಳ್ಬೋದಲ್ಲ ಎಂತ ಅಂತ. ಎಲ್ಲ ಹಿಂದೂಗಳಿಗೆ ಸಂಬಂಧಪಟ್ಟದ್ದು. ನಾವು ಹಿಂದೂಗಳಾಗಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಹೇಳ್ಬೋದಿತ್ತಲ್ಲ ಅಂತ. ಯಾರು ಹೇಳಿದ್ರು? ಸರಿ, ಡ್ಯುಯಲ್ ಓನರ್ಶಿಪ್ ಉಂಟಲ್ಲ, ನಾನು ಹೇಗೆ ಸಪೋರ್ಟ್ ಮಾಡೋದು? 50% ನಿಮ್ಮದು ನಂದು, ನಿಮ್ಮದಲ್ಲ. ನಿಮಗೆ ಅಧಿಕಾರ ಇಲ್ಲ, ನಿಮಗೆ 50% ಅಲ್ಲ, ನಮ್ಮದು ನಾವೇ ಕಟ್ಟಿಕೊಂಡು ನಂದು. ನಮ್ಮವನ್ನು ನಾವೇ ಕಟ್ಟಿಕೊಂಡದ್ದು. ಸಪೋರ್ಟ್ ನನ್ನ 50 ಇರುವಾಗ ನೀವು ಬಂದು ನಾನು ಕಡಿತೇನೆ, ಕೊಚ್ಚುತ್ತೇನೆ, ಇದನ್ನು ಚಿಂತೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಸ್ವಾಮಿ. ನನಗೆ 50% ಉಂಟಲ್ವಾ? ಡ್ಯುಯಲ್ ಓನರ್ಶಿಪ್ ಸುಪ್ರೀಂ ಕೋರ್ಟ್ ಹೇಳಿದೆ. 100 ವರ್ಷದಿಂದ ಇದ್ದೇನೆ, ಟ್ಯಾಕ್ಸ್ ಕಟ್ಟಿದ್ದೇನೆ. ನೀವು ಬಂದು ಮಾತನಾಡಿದ್ರು 50% ಪರಿಹಾರ ಕೊಡಬೇಕು. ನಾನು ಏನು ಡಿಮಾಂಡ್ ಮಾಡ್ತೇನೆ ಅದು ನಿಮ್ಮಿಂದ ಕೊಡ್ಲಿಕ್ಕೆ ಆಗ್ತದಾ? ಕೊಡುವುದಿದ್ರೆ ಯಾರು ಕೊಡುದು? ಜನಪ್ರತಿನಿಧಿ ಕೊಡುದಾ ಅಥವಾ ಎಂಡಮೆಂಟ್ನವ್ರು ಕೊಡುದಾ? ಕರ್ನಾಟಕ ಕೊಡುದಾ? ಅಲ್ವಾ ಸರ್? ನೀವೀಗ ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂತ ಹೇಳ್ತೀರಿ, ಮತ್ತೆ ಕಡಿತನ ಬಡಿತನ ಅಂತ ಹೇಳ್ತೀರಿ. ಅಲ್ಲ, ಇಲ್ಲಿ ಬಂದು ಜೆಸಿಬಿ ಅನ್ನು ಅಲ್ಲ, ನಮ್ಮದಲ್ಲ, ಜೆಸಿಬಿ ತಂದು ಇದನ್ನು ದೂಡಿ ಹಾಕ್ತೇವೆ ಅಂತ ಹೇಳಿ ಬಂದಾಗ ಇವನು ನಿಲ್ಸಿದ. ನನ್ನ ತಮ್ಮ ಇದ್ದ ಅಲ್ಲಿ, ನನ್ನ ತಮ್ಮ ಬಂದು ನಿಲ್ಸಿದ್ದ. ಅದಕ್ಕಿಂತ ಮೊದಲೇ ಬಂದಿದ್ದಾರೆ ಅಂತ ಹೇಳಿ ಆಯ್ತಲ್ಲ, ಮಾತಾಡ್ಲಿಕ್ಕೆ ಬರ್ಲಿಲ್ಲ ಸರ್. ನನ್ನ ಮನೆಯ ಪಕ್ಕದ ಮನೆಯನ್ನು ಅಲ್ಲಿ ಹೌದು, ಅಲ್ಲಿ ಮನೆಗೆ ಬಂದು ಅಲ್ಲಿ ನಿಂತು ನಾವು ಕಾನೂನು ಅವ್ರು ಬಂದಿದ್ದಾರೆ ಇವತ್ತು. ಯಾರು ಅವರಿಗೆ ಇಲ್ಲಿದ್ದಾರೆ, ಯಾರ ಮನೆಗೆ ಅಂತ ಪಕ್ಕದ ಮನೆಯವರು ಸರಿತಾರೆ, ಅವ್ರು ಹೋಗಿದ್ದಾರಲ್ಲ, ಸರಿತಾರೆ. ಅವ್ರು ಏನು ಹೇಳಿಲ್ಲ, ಮೊನ್ನೆ ಪ್ರಸನ್ನರೇ, ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಒಂದು ನಿಮಿಷ. ವಿಜಯ್ ಈಗ ವಿಜಯ ಸಾರಿ, ವಿಜಯ್, ಈಗ ಇನ್ನು ಏನು ಗೊತ್ತಾ, ಆ ಪಕ್ಕದ ಮನೆಯವರಲ್ಲಿ ಮಾತಾಡಿದ್ರು. ಅಲ್ಲ, ಮಾತಾಡಿದ ಪಕ್ಕದ ಮನೆಯವರ ಹತ್ರ ಅಲ್ಲ, ಪತ್ರಿಕಾಗೋಷ್ಠಿ ಮಾಡಿದ್ರು ಅಲ್ಲಿ. ಪತ್ರಿಕಾಗೋಷ್ಠಿ ನಾವೇ ಪತ್ರಿಕಾಗೋಷ್ಠಿ ಅಲ್ಲ, ಕಡಿತನ ಬಡಿತನ ಅಂತ ಹೇಳಿಲ್ಲ. ಕಡಿತನ ಬಡಿತನ ಇಲ್ವೋ ಹೇಳಿ. ಅಲ್ಲ, ಕಡಿತನ ಕಡಿತನ ಬಡಿತಾನೆ ಅಂತ ಹೇಳಲಿಲ್ಲ ಸರ್. ಕಡಿತನ ಬಡಿತಾನೆ ಅಂತ ಹೇಳಲಿಲ್ಲ. ಅಲ್ಲ, ನಾವು ಜೆಸಿಬಿ ತಂದು ಇದನ್ನು ದೂಡಿ ಹಾಕ್ತೇವೆ, ಕಾನೂನಿನ ಪ್ರಕಾರ ಪೊಲೀಸರನ್ನು ಕರ್ಕೊಂಡು ಬಂದು ನಾವು ಮಾಡ್ತೇವೆ ಅಂತ ಹೇಳಿದ್ರಂತೆ. ಒಂದು ನಿಮಿಷ. ನಾವು ಮಾತುಕತೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದು ಮಾತ್ರ ಇರುವುದು. ಈಗ ನಾವೇ ಮಾಡ್ತೇವೆ ಅಂತ ಅಲ್ಲಿವರೆಗೆ ಇದ್ದೇವೆ. ಆಯ್ತು, ಈಗ ಆಯ್ತು ಸರ್, ಆಯ್ತು. ನಮ್ಮ ಹತ್ರ ಬಂದು ಮಾತನಾಡ್ಬೇಕು, ಹೌದಾ? ಅಥವಾ ನಮ್ಮನ್ನು ಕರೆಸಬೇಕು. ನಮ್ಮ ನಿಲುವು ಏನು ಅಂತ ಸ್ಪಷ್ಟ ಅವರಿಗೆ ತಿಳ್ಕೊಳ್ಬೇಕಲ್ವಾ? ಅದು ಮಾಡ್ಬೇಕಲ್ಲ. ಅದನ್ನು ಮಾಡ್ಲಿ ಅಲ್ಲ, ಅದನ್ನು ಮಾಡ್ಲಿ ಸರ್. ನೀವು ಹೇಳಿದ ಬೆದರಿಕೆ ಇಲ್ಲಿ ಇಲ್ಲ, ಬೆದರಿಕೆ ಅಲ್ಲ, ಬೆದರಿಕೆ ಹಾಕಲಿಲ್ಲ, ಯಾವುದೇ ಬೆದರಿಕೆ ಇಲ್ಲ, ಯಾವುದೇ ಬೆದರಿಕೆ ಇಲ್ಲ. ನಮಗೆ ಭೀತಿ ಆದದ್ದು ಯಾವಾಗ, ನಮಗೆ ಬೆದರಿಕೆ ಆದದ್ದು ಯಾವಾಗ ಅಂತ ಹೇಳಿದ್ರೆ ನೀವು ತಗೊಂಡು ಬಂದಾಗ ಅಲ್ಲ ನಾವು ಅಲ್ಲ, ಹೌದು. ಸರಿ ಮತ್ತೆ ಸರ್, ನನ್ನ ಹೆಸರು ಹೇಳಿದ ಕಾರಣ ನಮ್ಮ ನಮ್ಮ ನೋಡಿ, ಅಲ್ಲ, ಸರಿ ಸರಿ, ಒಂದು ಮಿನಿಟ್. ಈಗ ಹೇಳ್ತಾನೆ ಅರ್ಥವಿಲ್ಲ. ನೀವು ಹೇಳಿಲ್ಲ ಅಂದ್ರೆ ನೀವು ದಾಖಲೆ ಮಾಡಿ. ನೀವು ಹೋಗಿ ನನ್ನ ದಾಖಲೆಗಳನ್ನ ಇಟ್ಕೊಂಡು ಬನ್ನಿ, ಮತ್ತೆ ಪ್ರೆಸ್ ಮೀಟ್ ಮಾಡಿ, ನಾವು ಕೂತ್ಕೊಳ್ತೇವೆ. ಹೋಗಿ. ಉತ್ತರ ತಗೊಳ್ತೇನೆ, ನಾವು ಉತ್ತರ ನೀವು ಕೊಡ್ತೇನೆ. ಯಾವ್ದಾದ್ರು press ಅಲ್ಲ, meet ನಾವು- ಮಾಡಿ. ಒಂದು ದಾಖಲೆ ಇಟ್ಕೊಂಡು ಬನ್ನಿ, ಮತ್ತೆ ಬನ್ನಿ. ಒಂದು ಮಿನಿಟ್. ನೀವು ದಾಖಲೆ ಇಟ್ಕೊಂಡು ಬನ್ನಿ, ಮತ್ತೆ ಮಾತಾಡಿ. ಹಲೋ ದಾಖಲೆ ಇಲ್ಲದೆ ನೀವು ಮಾತಾಡೋದು ಬೇಡ. ದಾಖಲೆ ಇಟ್ಕೊಂಡು ಬನ್ನಿ. ನೀವು ಈಗ ಹೇಳ್ತಾನೆ 5 ನಿಮಿಷದಲ್ಲಿ ಮಾತಾಡ್ತಾ ಇದ್ರಿ, ನೀವು ದಾಖಲೆ ಇಟ್ಕೊಂಡು ಬನ್ನಿ. ಅಲ್ಲ, ಒಂದು ನೋಡಿ ಸ್ವಾಮಿ, ಇದು ನಿಮಗೆ ಭೀತಿ ಆಗ್ತದೆ, ಹೌದಲ್ವಾ? ಭೀತಿ ಆಗುದು ಹೌದಲ್ವಾ? ನೀವು ದಾಖಲೆ ಇಟ್ಕೊಂಡು ಬನ್ನಿ. ಅಲ್ಲ, ನಾವು ನಿಮ್ಮ ಹತ್ರ ದಾಖಲೆ ಇಟ್ಕೊಂಡು ಬನ್ನಿ. ನಾವು ನೀವು ದಾಖಲೆ ಇಟ್ಕೊಂಡು ಬನ್ನಿ. ನಾವು ಮತ್ತೆ ಮಾತಾಡಿ. ವಕೀಲರ ಮೂಲಕ ನೀವು ಹೋಗ್ತೇವೆ. ದಾಖಲೆ ಇಟ್ಕೊಂಡು ಬನ್ನಿ. ನಾವು ಮತ್ತೆ ಮಾತಾಡಿ. ಕೋರ್ಟಿನಲ್ಲಿ ನೋಡ್ಕೊಳ್ತೀವಿ. ಆ ಕೋರ್ಟಲ್ಲಿ ನಾವು ಕೋರ್ಟಲ್ಲಿ ನೋಡ್ಕೊಳ್ತೇವೆ. press ಬೇಡ. ಅಗತ್ಯ ಇಲ್ಲ, ಹೋಗಿ. ಅಲ್ಲ ರೀ, ಅಲ್ಲ ಒಂದು ಮಿನಿಟ್
ಸ್ವಾಮಿ ನಿಮ್ಮ ಕಂಟ್ರೋಲ್ ಇರಲಿ ಸ್ವಲ್ಪ ಆಯ್ತಾ. ಕಂಟ್ರೋಲ್ ನಿಮಗೂ ಇರ್ಬೇಕಲ್ಲ ಈಗ ಸ್ವಾಮಿ. ನೀವು ಮಾತಾಡುವಾಗ ಅಧಿಕಾರ ಮಾತಾಡಬೇಡಿ. ಕಂಟ್ರೋಲ್ ಇರ್ಬೇಕು. ಹೇಳಿದ್ರೆ ಗೊತ್ತಾಯ್ತಲ್ಲ. ಕಂಟ್ರೋಲ್ ಇರ್ಬೇಕು. ನಾವು ದಾಖಲೆಯನ್ನು ಕೇಳಿದ್ದೇವೆ. ಎಷ್ಟು ಮಾತಾಡ ಅಷ್ಟು ಮಾತಾಡ ಚಂದ. ದಾಖಲೆಯನ್ನು ಹೊರಗೆ ಕೊಡಿ. ಯಾರ್ದು ಇವ್ರದ ದಾಖಲೆಯನ್ನು ಹೊರಗೆ ಹೋಗಿ ಅಂತ ಹೇಳಲಿಕ್ಕೆ ಅಲ್ಲ, ಹೊರಗೆ ಹೋಗಿ ಅಂತ ಹೇಳಿದ್ರೆ ನೀವು ನಿಮ್ದ ಅಂತ ಕೇಳಿ. ಇದು ನಿಮ್ದ ಪ್ರೆಸ್ ಕ್ಲಬ್? ಪ್ರೆಸ್ ಕ್ಲಬ್ ನಿಮ್ದಾ? ನಾವು ಪ್ರೆಸ್ ಕ್ಲಬ್ನ ಮೆಂಬರ್ ಯಾರ್ದು? ನೀವು ಎಲ್ಲವನ್ನೂ ಹೀಗೆ ಅದಕ್ಕೆ ಹೇಳಿದ್ದು ನಾನು. ಮಾತಾಡೋ ಸ್ವಲ್ಪ ವಾಯ್ಸ್ ಚೆನ್ನಾಗಿರಲಿ ಅಂತ. ಒಟ್ಟು ನಾನು ಮಾತಾಡೋದಲ್ಲ. ಆಯ್ತಾ? ಮತ್ತೆ ರಾಜೇಶ್ ಬನ್ನೂರು ಹೇಳಿದ್ದಕ್ಕೆ ನಮ್ದು ಏನು ಆಕ್ಷೇಪ ಇಲ್ಲ. ಸರ್ ಆಕ್ಷೇಪ ಅಲ್ಲ. ಇವ್ರು ಹೊರಗೆ ಹೋಗಿ ಹೇಳಿದಕ್ಕೆ ಯಾರು? ಇದು ಒಳಗೆ ಗುಂಡಾಗಿ ಬಂದದ ಅಂದ್ರೆ ಅವರು ಒಂದು ಫಸ್ಟಿಗೆ ಮಾತಾಡುವಾಗ ಬೆದರಿಕೆ ಹಾಕಿದ್ರು ಅನ್ನೋದೆಲ್ಲ ಹೇಳಿದ್ರು. ಇಲ್ಲಿ ಅಂತ ಕೇಳಿದಾಗ ಪ್ರೆಸ್ ಮೀಟ್ ಅಲ್ಲಿ ಆದ್ರೆ ಅಲ್ಲಿ ಮಾತಾಡಿ ಫಸ್ಟ್ ನಾನೇ ಅದನ್ನು ಕೇಳಿ ಆಗ ಅಲ್ಲಿ ನಾವೇ ಇದ್ದದ್ದು. ಆ ರೀತಿಯ ಮಾತುಗಳು ಎಲ್ಲಿಯೂ ಬರಲಿಲ್ಲ. ಇದನ್ನ ಅವರು ಹೇಳಿದ್ದಾರೆ ಅಂತ ಹೇಳಿದಾಗ ರೆಕಾರ್ಡ್ ಇದೆ. ನನ್ನ ಮನೆಯ ಪಕ್ಕದಲ್ಲಿ ನಿಂತು ವಕೀಲರು ಇಲ್ಲಿ 6 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ, ಅವರು ಇಲ್ಲಿ ಇರುವುದಿಲ್ಲ, ಅವರು ಹೌದಾ ಅದು ಯಾರು, ಹಾಗಾದ್ರೆ ಅವರನ್ನೆಲ್ಲರನ್ನು ಹೇಳಲಿಕ್ಕೆ ಹೇಳಿ ಹೇಳುವುದಕ್ಕೆ ನನ್ನ ಹತ್ರ ಹೇಳಲಿಕ್ಕೆ ಹೇಳಿ ಅವರನ್ನೆಲ್ಲರನ್ನು ಹೇಳಲಿಕ್ಕೆ ಹೇಳಿ ನಾವು ಅದಕ್ಕೆ ಏನು ಬೆದರಿಕೆ ಅಲ್ಲ. ಅವರು ಹಾಗೆ ಹೇಳಿದ್ದು ನನಗೆ ಭೀತಿ ಆಯ್ತು. ನನ್ನ ಹೆಸರು ಸಾಮಾಜಿಕ ದಾಳಿಗಳು ಯಾರಿಗಾದ್ರೂ ಭೀತಿ ಆಗುದಿಲ್ಲ ಸರ್, ನೀವೇ ಹೇಳಿ. ನಾನು ಅಷ್ಟೇ ಹೇಳಿ. ನಮ್ಮದು ಆಕ್ಷೇಪ ಇಲ್ಲ. ನಾವು ಹೇಳಿದ ಅವರು ಜೆಸಿಬಿ ತರ್ತಾರೆ, ಮುರಿತಾರೆ, ಪೊಲೀಸ್ ಇತರ ಮನೆಯವರಿಗೆ ಹೇಳಿದ್ದಾರೆ. ಇತರ ಮನೆಯವರಿಗೆಲ್ಲ ಹೇಳಿದ್ದು ಗಮನಕ್ಕೆ ಬಂದಿದೆ. ನಮಗೆ ಹೇಳಿ ಇತರ ಮನೆಯವರಿಗೆ ಹೇಳಿಲ್ಲ, ನಿಮಗೆ ಹೇಳಿಲ್ಲ. ಮೀಟಿಂಗ್ ಮಾಡಿ ಹೌದು. ಇವರು ಯಾರು ನೋಡಿ ಹೇಳ್ತೇನೆ ಸರ್, ನಾನು ಒಂದು ಹೇಳ್ತೇನೆ. ಅದೇ ನಿಮ್ಮ ಶಾಸಕರು ಹೇಳಿದ್ದು ಫಸ್ಟ್ ಟೈಮ್ ಎಂದು ಅದು ಪ್ರೆಸ್ ಮೀಟ್ ಅಲ್ಲಿ ವಾಟ್ಸಪ್ ಬಂದಿದೆ ಅದು. ಇವರು ಯಾರು ಹೇಳದಿದ್ರೆ ಮನೆ ನಾವು ಡೆವಲಪ್ ಮಾಡಿದವ್ರು ಖಂಡಿತ ಟೈಮ್ ಮಾಡ್ತಾ ಅಂತ ಹೇಳಿರ ಇದೇ ಶಾಸಕರು ಹೇಳಿದ್ದಾರೆ ಸ್ವಾಮಿ. ಹೌದೆಲ್ಲ ಇದರಲ್ಲಿ ಬಂದು ನಿಮ್ಮ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಬಂದಿದೆ. ಈಗ ನಿಮ್ಗೆ ಯಾರಿಗೂ ನೋಟಿಸ್ ಬಂದಿಲ್ಲ ಫಸ್ಟ್ ಆಫ್ ಆಲ್. ನಿಮ್ಮನ್ನು ಕರೆದು ಮಾತನಾಡಿಲ್ಲ, ಸಭೆಗೆ ನಿಮ್ಮನ್ನು ಆಹ್ವಾನಿಸಿಲ್ಲ, ನಿಮ್ಮ ಮನೆಗೆ ಬಂದು ನೀವು ಬಿಟ್ಟುಕೊಳ್ಳಿ ಅಂತ ಹೇಳಿಲ್ಲ. ಏನು ಹೇಳದೆ ನೀವು ನಿಮ್ಮ ಮನೆಯನ್ನು ತೆರವು ಮಾಡ್ತಾರೆ ಹೇಗೆ ತಪ್ಪಿಸಿಕೊಂಡಿದ್ದೀರಿ? ನೋಡ್ತಾ ಇದ್ದಲ್ಲ ಪತ್ರಿಕೆಯಲ್ಲಿ, ವಾಟ್ಸಪ್ ನಲ್ಲಿ, ಸಾಮಾಜಿಕ ಎಲ್ಲ ಬರೀತಾ ಇದ್ದಾರೆ. ಅವರದ್ದು ಬೇರೆ ಬಂದದ್ದುಂಟು. ನನ್ನ ಹೆಸರು ಬಂದ ಮೇಲೆ ನಾನು ಇಷ್ಟವರೆಗೆ ನನ್ನ ಹೆಸರು ಉಲ್ಲೇಖ ಆಗಿದೆ. ಯಾರು ವಿಜಯ ವಕೀಲರು? ಇಲ್ಲ ವಿಜಯ ವಕೀಲರು ಸರಿ ಕೇಳಿ. ಅಲ್ಲ ವಿಜಯ ವಕೀಲರು, ವಿಜಯ ವಕೀಲರು ಎಲ್ಲಿರುವುದು ನನ್ನ ಹತ್ರ ಉಂಟು. ಆಯ್ತಾ? ಅದರಲ್ಲಿ ಶಾಸಕರು ಎಲ್ಲಿಯ ವಕೀಲರು ಅಂತ ಕೇಳಿದ್ರು. ಎಲ್ಲರೂ ಕುದುರೆಯ ವಕೀಲರು ಅಂತ ಹೇಳಿದ್ರು. ಅಲ್ಲ ವಿಜಯ ವಕೀಲರು ಅವ್ರು ಎಲ್ಲಿಯವರು? ಕುದುರೆಯವರು. ವಿಜಯ ವಕೀಲರು ಅಂತ ಕ್ಲೀನ್ ಬಂದಿದೆ. ಒಟ್ಟಾರೆಯಾಗಿ ಹೇಳುದಾದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳುದಾದ್ರೆ ನಿಮ್ಮ ಈ 3 ಮನೆಗಳನ್ನು ಕೂಡ ತೆರವು ಮಾಡ್ತಾ ಇರುವುದನ್ನು ಊಹಿಸಿಕೊಂಡು ನೀವು ಈ ಪತ್ರಿಕೆಗೋಷ್ಠಿ ನಿಮ್ಮ ವಾದವನ್ನು ಹೇಳ್ತಾ ಇದ್ದೀರಲ್ವಾ? ಹೊರತು ನಿಮಗೆ ಯಾವುದೇ ಅಧಿಕೃತವಾಗಿ ಬಂದಿಲ್ಲ. ಬರಲಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.